ನಮಸ್ಕಾರ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಸಮಸ್ತ ವೀಕ್ಷಕರಿಗೂ ಹಾಗೂ ಎಲ್ಲ ಶಿಕ್ಷಕಿಯರಿಗೂ ಕೂಡ ಇವತ್ತಿನ ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ನುವಂಥ ಒಂದು ಮಾತೇನಿದೆ, ಗುರು ಅಂದರೆ ಮೊದಲಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವಂಥ ಒಬ್ಬ ಮಾರ್ಗದರ್ಶಕ ಅನ್ನುವಂಥ ಒಂದು ಮಾತಿದೆ. ಆದರೆ ಇವತ್ತಿನ ದಿವಸದಲ್ಲಿ ಶಿಕ್ಷಣ ಅನ್ನುವಂಥದ್ದು ಎತ್ತ ಸಾಗ್ತಾ ಇದೆ. ಶಿಕ್ಷಕರ ನಿಜವಾದ ಜವಾಬ್ದಾರಿ ಅನ್ನುವಂಥದ್ದೇನು? ಶಿಕ್ಷಣ ಅನ್ನುವಂಥದ್ದು ಕೇವಲ 4 ಗೋಡೆಗಳಿಗೆ ಮಾತ್ರ ಸೀಮಿತಾನ, ಅಥವಾ ಒಂದು ವಿದ್ಯಾರ್ಥಿಯ ಜೀವನವನ್ನು ಬೆಳಗಿಸುವಲ್ಲಿ ಶಿಕ್ಷಕರ ಪಾತ್ರ ಏನು? ಈ ಕುರಿತಾಗಿ ಇವತ್ತು ನಾವು ಮಾತನಾಡಲಿಕ್ಕೆ ಇದ್ದೇವೆ. ನಮ್ಮೊಂದಿಗೆ ಇವತ್ತು ಮಾತನಾಡೋದಕ್ಕೆ ವಿಶೇಷ ಅತಿಥಿ ಕೂಡ ಇದ್ದಾರೆ. ಇವರ ಹೆಸರು ಡಾಕ್ಟರ್ ಜ್ಯೋತಿ ಚೇಡಿಯಾರು ಅಂತ. ಇವರು ಪ್ರಾಂಶುಪಾಲರಾಗಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎರ್ಮಾಳಿನಲ್ಲಿ. ತುಳು ಮತ್ತು ಕನ್ನಡ ಲೇಖಕಿ, ಸಂಘಟಕಿ. ಇದಲ್ಲದೆ ಡಾಕ್ಟರೇಟ್ ಅನ್ನು ಕೂಡ ಪಡೆದಿದ್ದಾರೆ ಹಂಪಿ ಯೂನಿವರ್ಸಿಟಿಯಲ್ಲಿ. 26 ವರ್ಷ ಸತತವಾಗಿ ಸರ್ಕಾರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳಿಗೆ ಬೋಧನೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಸಾಕಷ್ಟು ಅನುಭವವನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಹೊಂದಿದ್ದಾರೆ ಅಂತ ಹೇಳ್ಬೋದು. ಅಪಾರವಾದ ವಿದ್ಯಾರ್ಥಿ ಬಳಗವನ್ನು ಹೊಂದಿದ್ದಾರೆ. ಇವರ ಕೆಳಗಡೆ ವಿದ್ಯೆಯನ್ನ ಪಡೆದಂಥ ವಿದ್ಯಾರ್ಥಿಗಳು ಈಗಾಗಲೇ ಒಂದು ಉನ್ನತವಾದ ಸ್ಥಾನದಲ್ಲೂ ಕೂಡ ಇದ್ದಾರೆ. ಇದಲ್ಲದೆ ಕೇವಲ ಮಕ್ಕಳಿಗೆ ಶಿಕ್ಷಣ ವಿದ್ಯಾಭ್ಯಾಸವನ್ನ ಮಾತ್ರ ನೀಡದೆ ಇವರು ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತುಳು ಮತ್ತು ಕನ್ನಡದ ಒಂದು ಲೇಖಕಿ ಹಾಗೂ ಸಂಘಟಕಿ ಅಂತ ಹೇಳ್ಬೋದು. ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ, ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಪ್ರಮುಖವಾಗಿ ಕನ್ನಡದಲ್ಲಿ ಭಾವನಾ ಅನ್ನುವಂತಹ ಒಂದು ಕವನವನ್ನು ರಚಿಸಿದ್ದಾರೆ. ತುಳುವಲ್ಲಿ ಗೆಜ್ಜೆತಿ ಅನ್ನುವಂತಹ ಒಂದು ಕವನವನ್ನ ಕೂಡ ರಚಿಸಿದ್ದಾರೆ. ಹಾಗೂ ಹಲವಾರು ಅಂಕಣ ಬರಹವನ್ನ ಕೂಡ ಬರ್ತಿದ್ದಾರೆ. ಪನ್ನತಿಕೆ ಅನ್ನುವಂತಹ ಒಂದು ಅಂಕಣ ಬರಹವನ್ನ ಕೂಡ ಬರ್ತಿದ್ದಾರೆ. ಇದಲ್ಲದೆ ಸಮೂಹ ಚಿಂತನೆಯ ಮೂಲಕವಾಗಿ ಹೊರಬಿದ್ದಿರುವಂತಹ ಇವರ ಕೆಲವೊಂದು ಕೃತಿ ಕೆಸರು ತುಳಿದು ಹಸಿರು ಬೆಳೆದ ಗುಲಾಬಿ ಅಕ್ಕ ಅನ್ನುವಂತಹ ಒಂದು ಬರಹವನ್ನ ಕೂಡ ಬರ್ತಿದ್ದಾರೆ. ಇದಲ್ಲದೆ ವ್ಯಕ್ತಿ ಚಿತ್ರವನ್ನ ಕೂಡ ಬರೆದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿರುವಂತದ್ದು ಸಮಾಜಮುಖಿ ಚಿಂತಕಿ ಡಾಕ್ಟರ್ ಇಂದಿರಾ ಹೆಗ್ಡೆ. ಇದು ಕೂಡ ಬಹಳಷ್ಟು ಒಂದು ಪ್ರಸಿದ್ಧಿಯಲ್ಲಿ ಇರುವಂತದ್ದು. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇವರ ಶಿಕ್ಷಣ ಜೀವನದ ವೃತ್ತಿ ಅನ್ನುವಂಥದ್ದು ಯಾವ ರೀತಿ ಪ್ರಾರಂಭವಾಯಿತು, ಈ ಒಂದು ಶಿಕ್ಷಣ ಜೀವನದಲ್ಲಿ ಯಾವ ರೀತಿಯ ಅನುಭವಗಳಾಗಿದೆ, ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ನೀಡುವಲ್ಲಿ ಯಾವ ರೀತಿ ಇವರು ತೊಡಗಿಕೊಳ್ತಾರೆ, ಈ ಕುರಿತಾಗಿ ನಾವು ಮಾತನಾಡೋದಕ್ಕಿದೆ. ಮೊದಲಾಗಿ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ನಿಮಗೆ. ಧನ್ಯವಾದಗಳು. ಮೇಡಮ್, ಈಗಾಗಲೇ ಹೇಳಿದ ಹಾಗೆ ಸತತವಾಗಿ 26 ವರ್ಷಗಳ ಒಂದು ಜರ್ನಿ ಅಂತ ಹೇಳ್ಬೋದು. ನೀವು ಶಿಕ್ಷಕರಾಗಿದ್ದೀರಾ, ಇವತ್ತಿನ ದಿವಸದಲ್ಲಿ ಪ್ರಾಂಶುಪಾಲರು ಕೂಡ ಆಗಿದ್ದೀರಾ. ಇವತ್ತಿನ ದಿವಸದಲ್ಲಿ ನಾವು ನಿಂತು ನೋಡುವಾಗ ನಿಮ್ಮ ಮೊದಲ ದಿನದ ಒಂದು ಶಿಕ್ಷಕಿಯಾಗಿ ನೀವು ಸೇರ್ಪಡೆಗೊಂಡ ದಿನ ಆಗಿರ್ಬೋದು. ಈ ಒಂದು ಜರ್ನಿ ಯಾವ ರೀತಿ ಶುರುವಾಯಿತು ಅಂತ? ನಾನು ಶಿಕ್ಷಕ ಕುಟುಂಬದಿಂದ ಬಂದವಳಲ್ಲ. ನಾನೊಬ್ಬಳ ರೈತನ ಮಗಳು, ಕೃಷಿ ಕುಟುಂಬದಿಂದ ಬಂದವಳು. ಹಾಗಾಗಿ ಕಲಿಕೆ ಅನ್ನುವುದು ಮನೆಯಿಂದ ಮೊದಲು ಆರಂಭ ಆಗ್ತದೆ ಅನ್ನೋದು ಸರಿ. ಆದರೆ ತರಗತಿ ಕೋಣೆಯಲ್ಲಿ ಮೊದಲ ಬಾರಿಗೆ ವಿದ್ಯಾರ್ಥಿಗಳ ಮುಂದೆ ನಿಂತಾಗ ನನಗೆ ಇವತ್ತಿಗೂ ನೆನಪಿದೆ. ನಾನು ಕೆಂಜಾರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನನ್ನ MA ಪದವಿ ಮುಗಿದ ತಕ್ಷಣ ನಾನು MAಯಲ್ಲಿ ರ್ಯಾಂಕ್ ಹೋಲ್ಡರ್ ಆಗಿದ್ದೆ. ಆದರೂ ಕೆಲಸ ಸಿಗಲಿಲ್ಲ. ಆಗ ಒಂದು ವೃತ್ತಿಯನ್ನು ಆರಂಭಿಸಬೇಕು, ವೃತ್ತಿ ಬದುಕನ್ನು ಆರಂಭಿಸಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಂದು ಗೌರವ ಶಿಕ್ಷಕಿಯಾಗಿ ಕೆಲಸವನ್ನು ಆರಂಭ ಮಾಡಿದೆ. ಆಗ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮುಂದೆ ಮೊದಲ ದಿನ ಹಾಜರಾಗುವಾಗ ನಿಜವಾಗ್ಲೂ ಕೂಡ ಒಂದು ರೀತಿಯ ಭಯ, ಮಕ್ಕಳನ್ನು ಹೇಗೆ ಎದುರಿಸೋದು ಅನ್ನುವಂಥ ಒಂದು ಭಯ ಇತ್ತು. ನಾವು ಓದ್ಕೊಂಡಿದ್ದೇವೆ ಹೌದು, ಆದರೆ ನಾವು ಓದಿದ್ದನ್ನು ಮಕ್ಕಳಿಗೆ ಮುಟ್ಟಿಸುವಂತಹ ಜವಾಬ್ದಾರಿ ಇದೆ ಅಲ್ಲ. ನಿಜವಾದ ಕಲಿಕೆ ಅನ್ನೋದು ನಾವು ಕೈಯಲ್ಲಿ ಚಾಕ್ ಹಿಡಿದಾಗ ಬ್ಲ್ಯಾಕ್ ಬೋರ್ಡ್ ಮುಂದೆ, ಕರಿಹಲಗೆಯ ಮುಂದೆ ನಿಂತು ಕನ್ನಡದ ಆಯಿ ಇರ್ಬೋದು, ಅಕ್ಷರಮಾಲೆ ಇರ್ಬೋದು, ಅಥವಾ ಅದರ ವ್ಯಾಕರಣದ ಎಲ್ಲ ಒಳ ಸೂತ್ರಗಳನ್ನು ನಾವು ನಿಜವಾದ ಕಲಿಕೆ ಅಲ್ಲಿಂದ ಆರಂಭ ಆಗ್ತದೆ ಅನ್ನೋದು ಬಹಳ ಮುಖ್ಯ. ಇವತ್ತಿಗೂ ಸಂಪರ್ಕದಲ್ಲಿರುವ, ಆಗ ಕಲಿಸಿದ ವಿದ್ಯಾರ್ಥಿಗಳು ಇವತ್ತಿಗೂ ಸಂಪರ್ಕದಲ್ಲಿದ್ದಾರೆ. ಒಬ್ಬ ಹುಡುಗ ನನ್ನಲ್ಲಿ ಇವತ್ತಿಗೂ ಒಂದ್ಸರಿ ಸಿಕ್ಕಾಗ, ಎಷ್ಟೋ ವರ್ಷಗಳ ನಂತರ ಸಿಕ್ಕಾಗ ಕೇಳಿದ ಮೊದಲ ಪ್ರಶ್ನೆ, ಮೇಡಮ್ ಕನ್ನಡ ವರ್ಣಮಾಲೆಯ ಸಂಖ್ಯೆ ಎಷ್ಟು ಅಂತ. ಅಂದರೆ ಇದು ಏನನ್ನು ಸೂಚಿಸ್ತದೆ ಅಂತಂದರೆ, ನಾವು ಕಲಿಸಿದ್ದು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನಾಟಿದೆ ಮತ್ತು ಅವರು ಅದನ್ನು ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋದರ ಮೇಲೆ ಅದು ತಿಳಿಯುವುದಕ್ಕೆ, ಅಂದರೆ ಅದನ್ನು ಅವರು ಗಟ್ಟಿ ಮಾಡಿಕೊಂಡ ರೀತಿ, ಅವರು ಅದನ್ನು ತಿಳ್ಕೊಂಡ ರೀತಿ, ಅದರ ಮೂಲಕ ಹೊಸತನ್ನು ತಿಳಿಯುವ, ಹೊಸತನ್ನು ಕಲಿಯುವ ವಿಚಾರಗಳು ಕೂಡ ಪಡೀಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಶಿಕ್ಷಕ ವೃತ್ತಿ ಅನ್ನೋದು ಅದು ನನ್ನ ಆಯ್ಕೆ ಆಗಿತ್ತು. ನಾನೊಬ್ಳು ಅನುವಾದಕ್ಕೆ ಆಗಬೇಕಾಗಿತ್ತು. ಹಿಂದಿಯಿಂದ ಕನ್ನಡಕ್ಕೆ ಒಂದು ಅನುವಾದಕರ ಹುದ್ದೆ ನನಗೆ ಸಿಕ್ಕಿತ್ತು. ಅಂದರೆ ಫೈಲ್ಗಳ ಮಧ್ಯೆ ಮುಳುಗುವುದು ಬೇಡ ಅನ್ನುವ ಕಾರಣಕ್ಕಾಗಿ ನಾನು ಒಬ್ಬ
ಶಿಕ್ಷಕ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡೆ. ಅಲ್ಲಿ ಚಿಕ್ಕಾಸು ಸಂಬಳ ಇರಲಿಲ್ಲ, ಆದರೆ ಇವತ್ತಿಗೂ ಆ ಮಕ್ಕಳ 2 ವರ್ಷ ಕಲಿಸಿದ ಮಕ್ಕಳ ಪ್ರೀತಿ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಅಂತ ಹೇಳುವುದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸರಿ. ಅದರ ನಂತರ ಅಲ್ಲೇ ಇರುವಾಗ ನಾನು ಸರ್ಕಾರಿ ಸೇವೆಗೆ ಆಯ್ಕೆಯಾದೆ 93ರಲ್ಲಿ. ಬಹುಶಃ ಬಂಗಾರಪ್ಪ ಅವರು ವಿಶೇಷ ಕೃಪಾಂಕಗಳನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೊಟ್ಟದ್ರಿಂದ, ಬಂಗಾರಪ್ಪ ಸರ್ಕಾರ ಇದ್ದಾಗ ನಮಗೆ ಆದೇಶ ಮನೆಗೆ ಬಂತು. ಆ ಆದೇಶದಿಂದ 93ರಲ್ಲಿ ಸರ್ಕಾರಿ ಸೇವೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಗ್ಗದಲ್ಲಿ ನಾನು ಉಪನ್ಯಾಸಕಿಯಾಗಿ ಜಾಯ್ನ್ ಆದೆ, ಕನ್ನಡ ಉಪನ್ಯಾಸಕಿಯಾಗಿ. ಅಲ್ಲಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ 1998ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೆಯಂಗಡಿಗೆ ಅಲ್ಲಿಗೆ ವರ್ಗಾವಣೆಗೊಂಡು ಬಂದೆ. ಅಲ್ಲಿ ಸುಮಾರು 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪದೋನ್ನತಿ ಹೊಂದಿ 2018 ಜೂನ್ರಲ್ಲಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯರ್ಮಾಳು ಬಡಾಕ್ಕೆ ಪ್ರಾಂಶುಪಾಲನಾಗಿ ಬಂದಿದ್ದೇನೆ. ಬಹುಶಃ ಇಷ್ಟು ವರ್ಷದ 26 ವರ್ಷದ ದೀರ್ಘ ಅವಧಿಯಲ್ಲಿ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳನ್ನು ನೋಡಿದ್ದೇವೆ. ಬೇರೆ ಬೇರೆ ಸಮುದಾಯದಿಂದ, ಬೇರೆ ಬೇರೆ ವರ್ಗದಿಂದ, ಬೇರೆ ಬೇರೆ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳನ್ನು ನೋಡಿದ್ದೇವೆ. ನಮಗೆ ವಲಸೆ ಕಾರ್ಮಿಕರ ಮಕ್ಕಳು ವಿದ್ಯಾರ್ಥಿಗಳಾಗಿದ್ದರು, ಬೇರೆಯದೇ ಆದ ಸಂಸ್ಕೃತಿಯಿಂದ ಬರುವ ಮಕ್ಕಳು, ನಮ್ಮದೇ ಕರಾವಳಿ ತೀರದ ಬೆಸ್ತ ಸಮುದಾಯದ ಮಕ್ಕಳಿದ್ರು, ಅಲ್ಪಸಂಖ್ಯಾತರಿದ್ರು, ಬಡವರಿದ್ರು. ಅಂದರೆ ಒಂದು ಸಮಾಧಾನ ಏನು ಅಂತಂದರೆ, ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವುದು ಬಡವರ ಮಕ್ಕಳಿಗೆ ನಾವು ಕಲಿಸ್ತೇವೆ, ಅವಕಾಶ ವಂಚಿತರಾದ ಮಕ್ಕಳಿಗೆ ಕಲಿಸ್ತೇವೆ. ನಮ್ಮ ತಿಳುವಳಿಕೆಯನ್ನು ನಾವು ಅವರಿಗೆ ನಾವು ಕಲಿಸುವುದರ ಜೊತೆಗೆ ಅವರಿಂದ ನಾವು ಕಲಿತೇವೆ. ನಾವು ಬರೀ ಕೊಡೋದು ಮಾತ್ರ ಅಲ್ಲ, ನಾವು ಅವರಿಂದ ಪಡೆಯೋದು, ಹೊಸ ಹೊಸ ಅನುಭವಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ನನ್ನ ಕಲಿಕೆಯನ್ನು ನಿರಂತರವಾಗಿರಿಸಿದ ನನ್ನ ವಿದ್ಯಾರ್ಥಿ ಬಳಗಕ್ಕೆ ನಾನು ಇವತ್ತಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನ್ನ ವಿದ್ಯಾರ್ಥಿಯೊಬ್ಬ ಯಾವಾಗಲೂ ಕೇಳಿಕ್ಕಿತ್ತು, ಮೇಡಮ್ ನೀವು ಕ್ಲಾಸಲ್ಲಿ ಪಾಠ ಮಾಡುವಾಗ ನಿಮಗೆ ಕೆಲವು ಪಂಚಿಂಗ್ ವರ್ಡ್ಗಳನ್ನು ಹೇಳ್ತಾ ಇದ್ರಲ್ಲ, ಅದು ಪದ್ಯ ಇರ್ಬೋದು ಅಥವಾ ಒಂದು ಕಾವ್ಯದ ಓದು ಇರ್ಬೋದು, ಇನ್ಯಾವುದೇ ವಿಚಾರಗಳನ್ನು ಹೇಳುವ ಆ ಒಂದು 4 ಮಾತುಗಳನ್ನು ಹೇಳಿ ನನಗೆ ಅಂತ ಯಾವಾಗಲೂ ಫೋನ್ ಮಾಡಿದಾಗ ಹೇಳುವಂಥ ಮಾತಿದೆಯಲ್ಲ, ಅದು ಬಹುಶಃ ಒಂದು ಸಾರ್ಥಕ್ಯದ ಕ್ಷಣ ಅಂತ ಅನಿಸ್ತದೆ. ಈಗ ಹಿಂತಿರುಗಿ ನೋಡಿದಾಗ ಈ ವೃತ್ತಿಯಿಂದ ಬೇಕಾದಷ್ಟು ಪಡೆದಿದ್ದೇನೆ ಅನ್ನುವ ಒಂದು ಸಮಾಧಾನ ಇದೆ. ಅದರಿಂದ ನನ್ನ ನಂತರದವರು, ನನ್ನ ಸಹೋದರಿಯರು ಆ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಯಿತು ಅಂತ. ಒಂದು ಸುದೀರ್ಘವಾದ ಜರ್ನಿ ಅಂತ ಹೇಳ್ಬೋದು ನಿಮ್ಮದು. ಎಸ್ ಮೇಡಮ್, ಈಗ ಇಷ್ಟು ವರ್ಷಗಳಾಗಿದೆ, ಆಗ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಂಥ ಸಂದರ್ಭ ಅಥವಾ ಈಗಿನ ಪ್ರಸ್ತುತ ಒಂದು ಬೆಳವಣಿಗೆಗಳೇನಾಗ್ತಾ ಇದೆ, ಸೊ ನಿಮಗೆ ಯಾವ ರೀತಿ ಒಂದು ಬದಲಾವಣೆ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಅಥವಾ ನಿಮ್ಮ ಅನುಭವಕ್ಕೆ ಯಾವ ರೀತಿ ಒಂದು ಬದಲಾವಣೆಗಳು ಬಂದಿದೆ ಅಂತ? ನಾನು 1993ರಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ರು. ಅದರ ಹಿಂದೆ ಹೆಚ್ಚಾಗಿ ಹಳ್ಳಿ ಪ್ರದೇಶಗಳಲ್ಲಿ ನನ್ನ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದವಳು. ಕಾಲದಿಂದ ಕಾಲಕ್ಕೆ ಬದಲಾವಣೆ ಸಹಜವಾದದ್ದು, ಆದರೆ ಸಮಾಜದಲ್ಲಿ ಏನು ಬದಲಾವಣೆ ಆಗ್ತದೆ ಅದು ನಮಗೆ ಕ್ಲಾಸ್ ರೂಮಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸಮಾಜದಲ್ಲಿ ಏನು ಬದಲಾವಣೆ, ಸಮಾಜದ ಮೂವ್ಮೆಂಟಲ್ಲಿ ಏನು ಬದಲಾವಣೆಗಳಾಗ್ತವೆ ಅದು ನಮಗೆ ಕ್ಲಾಸ್ ರೂಮಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ದುರಂತ ಏನು ಅಂತಂದರೆ, ಇವತ್ತಿಗೂ ಕೂಡ ಅವಕಾಶ ವಂಚಿತರಾದ ಮಕ್ಕಳು, ಅಸಮಾನ ಸ್ಪರ್ಧೆಯ ಮಕ್ಕಳು ಇವತ್ತಿಗೂ ಕೂಡ ಇದ್ದಾರೆ ಅನ್ನುವಂಥದ್ದು ಒಂದು ಮೊದಲನೇದು. ಬದಲಾದ ಕಾಲಘಟ್ಟದಲ್ಲಿ ಇವತ್ತು ಆಧುನಿಕ ಸವಲತ್ತುಗಳು ನಮ್ಮ ವಿದ್ಯಾರ್ಥಿಗಳನ್ನು ಸ್ವಲ್ಪ ದಿಕ್ಕು ತಪ್ಪಿಸುವುದಕ್ಕೆ ಸಾಧ್ಯ ಆಗಿರ್ಬೋದು. ಬಹುಶಃ ತುದಿ ಬೆರಳಲ್ಲೇ ಜಗತ್ತಿದೆ ಅಲ್ಲ, ಜಗತ್ತನ್ನ ನಾವು ತುದಿ ಬೆರಳಲ್ಲೇ ಕಾಣ್ತಾ ಇದ್ದೇವೆ. ಆ ತಂತ್ರಜ್ಞಾನವನ್ನ ನಾವು ಪೂರಕವಾಗಿ ಪಡೆಯುವುದಕ್ಕೂ ಅದನ್ನ ಮಾರಕವಾಗಿ ನಾವು ನಮ್ಮ ವಿನಾಶಕ್ಕೆ, ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಿಕೊಳ್ಳುವುದಕ್ಕೆ ಬಳಸಿಕೊಳ್ಳುವುದಕ್ಕೂ ಬಹಳ ಅಂತರ ಇದೆ. ಕಾನೂನು ಇದೆ, ಮೊಬೈಲ್ ಬಳಕೆ ಮಾಡಬಾರ್ದು, ಶಿಸ್ತಿನ ನಿಯಮಗಳಿವೆ. ಆದರೆ ಎಲ್ಲದರ ಮಧ್ಯೆಯೂ ಕೂಡ ಕೆಲವೊಂದು ಮಿತಿಗಳನ್ನು ಕೂಡ ನಾವು ಗಮನಿಸುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಗ್ರಹಿಸುವುದಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳ ಮನಸ್ಥಿತಿ, ಒಂದು ಕಾಲದ ವಿದ್ಯಾರ್ಥಿಗಳ ಮನಸ್ಥಿತಿ, ಈಗಿನ ಕಾಲದ ವಿದ್ಯಾರ್ಥಿಗಳ ಮನಸ್ಥಿತಿ ಬಹಳ ವ್ಯತ್ಯಾಸ ಇದೆ ಅನ್ನೋದಂತೂ ಸ್ವಲ್ಪ ಸತ್ಯವೇ. ಯಾಕಂದರೆ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ ಮಾರುಕಟ್ಟೆ ಸಂಸ್ಕೃತಿಯ ಜಗತ್ತಿನಲ್ಲಿ ನಿಂತಿದ್ದೇವೆ. ಎಲ್ಲವನ್ನ ಮಾರುಕಟ್ಟೆ ನೆಲೆಯಲ್ಲೇ ನಾವು ಕೊಡುವುದು ಮತ್ತು ಪಡ್ಕೊಳ್ಳೋದು ಅನ್ನೋ ಒಂದೇ ಇದರಲ್ಲಿ. ಆದರೆ ಗುರು ಮತ್ತು ಶಿಷ್ಯನ ಸಂಬಂಧ ಇದೆಯಲ್ಲ, ಅದು ಒಂದು ಅವಿನಾಭಾವವಾದಂತಹ ಸಂಬಂಧ. ಅದು ಎರಡು ವ್ಯಕ್ತಿತ್ವಗಳ ಮಧ್ಯೆ, ಎರಡು ಮನಸ್ಸುಗಳ ಮಧ್ಯೆ ಮತ್ತು ಎರಡು ಮನುಷ್ಯ ಜೀವಗಳ ಮಧ್ಯೆ ಇರುವಂತಹ ಸಂಬಂಧ. ಒಬ್ಬ ಒಳ್ಳೆಯ ಗುರು ಸಿಕ್ಕಿದ್ರು ಅಂತಂದ್ರೆ, ಯಾಕಂದ್ರೆ ನಮಗೆ ಅಂಥ ಗುರುಗಳು ಸಿಕ್ಕಿದ್ರು,
ಒಬ್ಬ ಒಳ್ಳೆಯ ಗುರು ಸಿಕ್ಕಿದ್ರು ಅಂತಂದರೆ ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ಬಾಳುವುದಕ್ಕೆ ಬೆಳಗುವುದಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನೋದನ್ನು ಗಮನಿಸಿಕೊಳ್ಬೋದು. ಶ್ರದ್ಧೆ ಮತ್ತು ಬದ್ಧತೆ ಗುರುವಿನಲ್ಲೂ ಇರಬೇಕು. ಗುರು ಏನು ಶ್ರದ್ಧೆ ಮತ್ತು ಬದ್ಧತೆಯನ್ನು ತೋರಿಸ್ತಾನೋ ಅದಕ್ಕೆ ಸರಿಯಾದ ಪ್ರತಿಸ್ಪಂದನ ವಿದ್ಯಾರ್ಥಿಗಳ ಕಡೆಯಿಂದಲೂ ಇದ್ದಾಗ ಆಗ ಒಂದು ಚಲನೆ ನಿರಂತರವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನಿಸ್ತದೆ. ಎಸ್ ಮೇಡಮ್, ಈಗ ಶಿಕ್ಷಕ ಮತ್ತು ವಿದ್ಯಾರ್ಥಿ ಮಧ್ಯೆ ಒಂದು ಉತ್ತಮವಾದ ಬಂಧ ಅನ್ನುವಂಥದ್ದು ಇರಬೇಕು, ಆ ಒಂದು ಭಾವನೆ ಅನ್ನುವಂಥದ್ದು ಇರಬೇಕು. ಸೊ ಹಿಂದಿನ ಕಾಲದಲ್ಲಿ ಬಹುಶಃ ನಾವು ನೋಡುವಾಗ ಒಂದು ಭಯ ಅನ್ನುವಂಥದ್ದಿತ್ತು. ನಮಗೂ ಕೂಡ ಶಿಕ್ಷಕರಂದ್ರೆ ಒಂದು ಭಯ ಇತ್ತು. ರಾತ್ರಿ ಕನಸಲ್ಲೂ ಕೂಡ ಬರ್ತಾ ಇದ್ರು ಕೆಲವು ಶಿಕ್ಷಕರು, ಅಷ್ಟರ ಮಟ್ಟಿನ ಒಂದು ಭಯ ಇತ್ತು. ಆದ್ರೆ ಈಗ ಕೆಲವು ಕಾನೂನುಗಳು ಬಂದಿದೆ, ಮಕ್ಕಳನ್ನ ದಂಡಿಸಬಾರ್ದು ಅಥವಾ ಆ ಒಂದು ಶಿಸ್ತಿನ ಕ್ರಮಗಳಲ್ಲೂ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ ಶಿಸ್ತಿನ ಕ್ರಮಗಳನ್ನು ಕೂಡ. ಸೊ ನಿಮ್ಮ ಪ್ರಕಾರ ಆ ಒಂದು ಗುರು ಮತ್ತು ಶಿಷ್ಯರ ಮಧ್ಯೆಯಲ್ಲಿ ಈ ಭಯದ ವಾತಾವರಣ ಇರಬೇಕು ಬೇಡವೋ, ಅಥವಾ ಈ ದಂಡನೆ ಅಥವಾ ಶಿಕ್ಷೆಯನ್ನು ನೀಡುವಂಥ ವಿಚಾರದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ನಿಮ್ಮ ಪ್ರಕಾರ? ಸಾಮಾನ್ಯ ನಮ್ಮಲ್ಲಿ ಏನು ತಿಳುವಳಿಕೆ ಇದೆ ಅಂತಂದರೆ, ಮಕ್ಕಳನ್ನು ಹೆದರಿಸಿದರೆ ಅವರು ನಮ್ಮನ್ನು, ಬೆದರಿಸಿದರೆ ಅವರು ನಮ್ಮನ್ನು ಹೇಳಿದಾಗ ಕೇಳ್ತಾರೆ ಅಂತ. ಆದರೆ ಈ ಮಾತನ್ನು 100ಕ್ಕೆ 100ರಷ್ಟು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದಂಡನೆಗೆ ಗುರಿಯಾದ ಮಗು ಎಲ್ಲ ರೀತಿಯಲ್ಲಿ ಸರಿ ಆಗ್ತದೆ ಅಂತ ಸಾಧ್ಯ ಇಲ್ಲ. ಆ ಕ್ಷಣಕ್ಕೆ ಅದು ಒಂದು ಕ್ಷಣಕ್ಕೆ ಸರಿ ಆಗ್ಬೋದು. ಆದರೆ ಪ್ರೀತಿಗೆ ತಲೆಬಾಗುವಷ್ಟು ಮಕ್ಕಳು ಹಿಂಸೆಗೆ ತಲೆಬಾಗುವುದಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಮನಸ್ಸಲ್ಲಿ ಈ ಮೇಸ್ಟ್ರಿಗೆ ಅಥವಾ ಈ ಟೀಚರಿಗೆ, ಈ ಗುರುವಿಗೆ ನನ್ನ ಬಗ್ಗೆ ಕಾಳಜಿ ಇದೆ, ಅವರಿಗೆ ಪ್ರಾಮಾಣಿಕವಾದ ಕಾಳಜಿ ಇದೆ. ಗುರುವಿನಲ್ಲಿರುವ ಪ್ರಾಮಾಣಿಕತೆ ಮಗುವಿಗೆ ಅರ್ಥ ಆಗಬೇಕು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಗುವಿನ ಪ್ರಾಮಾಣಿಕತೆ ಗುರುವಿಗೆ ಅರ್ಥ ಆಗಬೇಕು. ಅದು ಒಂದು ರೀತಿಯಲ್ಲಿ ಕೊಡುಕೊಳ್ಳುವಿಕೆಯ ಸಂಬಂಧ. ಹಾಗಾದಾಗ ಮಾತ್ರ ಅದು ಒಂದು ಒಳ್ಳೆಯ ವ್ಯಕ್ತಿತ್ವದ ಬೆಳವಣಿಗೆಗೆ ಸಾಧ್ಯ ಆಗ್ತದೆ ಮತ್ತು ಒಂದು ಒಳ್ಳೆಯ ಬಾಂಧವ್ಯ ಉಳಿಯುವುದಕ್ಕೂ ಕೂಡ ಸಾಧ್ಯ ಆಗ್ತದೆ. ಯಾವುದೋ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ, ಯಾಕಂದರೆ ನಾವು ಒಂದು ಫೈಲ್ನ ಜೊತೆಗೆ ಮಾತನಾಡೋದಲ್ಲ, ಒಂದು ಕಂಪ್ಯೂಟರ್ ಸಿಸ್ಟಮ್ ಜೊತೆಗೆ ಮಾತನಾಡೋದಲ್ಲ, ಯಾವುದೋ ಒಂದು ಸಂಕೀರ್ಣವಾದ ಒಂದು ಸಂದರ್ಭದಲ್ಲಿ ನಾವು ಮಗುವನ್ನು ಜಡ್ಜ್ ಮಾಡುವ ರೀತಿ ಇದೆಯಲ್ಲ, ಮಗುವಿನ ವ್ಯಕ್ತಿತ್ವವನ್ನು ನಾವು ನಿಖರಗೊಳಿಸುವ ರೀತಿ ಇದೆಯಲ್ಲ, ಅಲ್ಲಿಂದ ಅದು ವ್ಯಕ್ತಿತ್ವ ನಾಶವೂ ಆಗಬಹುದು, ಅಥವಾ ಅದರಿಂದ ಅದು ಟರ್ನಪ್ ಆಗಿ ಮಗು ಪೂರ್ಣ ಪ್ರಮಾಣದ ಬೆಳವಣಿಗೆಯನ್ನು ಹೊಂದುವುದಕ್ಕೂ ಕೂಡ ಸಾಧ್ಯ ಆಗ್ಬೋದು. പക്ഷെ ಪೆಟ್ಟು ಕೊಟ್ಟ ತಕ್ಷಣ, ಹಿಂಸೆ ದಂಡನೆಯನ್ನು ಕೊಟ್ಟ ತಕ್ಷಣ ನಾವು ಸಮಾಜವನ್ನು ತಿದ್ದುತ್ತೇವೆ ಅಂತ ಅನ್ನುವುದು ಅದು ಬೇರೆ ರೀತಿಯ ಪರಿಕಲ್ಪನೆ ಅಂತ ಆಗ್ತದೆ. ಬಹುಶಃ ಇವತ್ತು ನಾವು ಮನಃಶಾಸ್ತ್ರದ ಬಗ್ಗೆ ಓದ್ತೇವೆ. ಮಕ್ಕಳ ಮನಃಶಾಸ್ತ್ರವನ್ನು ಶಿಕ್ಷಕರಾದವರು ಎಲ್ಲರೂ ಓದಲೇಬೇಕು. ಹಾಗಾಗಿ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಒಬ್ಬ ಗುರುವಾದವ ತಾಳ್ಮೆಯಿಂದ ಶ್ರದ್ಧೆಯಿಂದ ಕಲಿಸಿದರೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. ಅಂದರೆ ದಂಡನೆಯಿಂದಾಗಿಯೇ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಹೆಚ್ಚಾಗಬಾರ್ದು. ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವ ಸರ್ಕಾರದ ನಿಯಮ ಇರುವಾಗ ದಂಡನೆಯೇ ಮುಂದೆ ಬಂದು ಮಗು ಶಾಲೆ ತೊರೆಯುವುದಕ್ಕೆ ಕಾರಣ ಆಗಬಾರ್ದು. ಅದು ಸಾಮಾಜಿಕ ಅಸಮಾನತೆಯ ಮಧ್ಯೆ, ಯಾಕಂದರೆ ಬೇರೆ ಬೇರೆ ಸಾಮಾಜಿಕ ಸ್ಥಿತಿಯಿಂದ ಮಕ್ಕಳು ಬಂದಿರ್ತಾರೆ. ಅವರೆಲ್ಲರನ್ನ ಒಂದೇ ಶಿಸ್ತಿನಿಂದ ತರ್ತೇವೆ ಅಂತ ಅಂದರೆ ಎಲ್ಲರಿಗೂ ನಿಯಮ ಇರಬೇಕು ನಿಜ, ಶಿಸ್ತು ಬೇಕು ನಿಜ, ಹಾಗಂತ ಹೇಳಿ ಅದಕ್ಕಾಗಿ ಹೊಡೆದು ಬಡಿದು ಹಿಂಸಿಸಿ ಮಗುವನ್ನು ತರಲಿಕ್ಕಾಗೋದಿಲ್ಲ. ಮಕ್ಕಳನ್ನು ನಿಜವಾದ ರೀತಿಯಲ್ಲಿ ಕಾಳಜಿಯಿಂದ ಪ್ರೀತಿಯಿಂದ ಮಗುವಿಗೆ ಶಿಸ್ತನ್ನು ಕಲಿಸಲಿಕ್ಕೆ ಸಾಧ್ಯ ಇದೆ. ಈ ರೀತಿಯ ಪ್ರಯೋಗಗಳನ್ನು ಮಾಡಲಿಕ್ಕೂ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಮಾತುಗಳನ್ನು ಹೇಳುವಾಗ ಮಕ್ಕಳ ಕಿಲಾಡಿತನಗಳು ನೆನಪಾಗ್ತವೆ, ನಮಗೆ ಮಗುವಿನ ಕಿಲಾಡಿತನಗಳು ನೆನಪಾಗ್ತವೆ. ಎಷ್ಟೋ ಮಕ್ಕಳು ಮೇಷ್ಟ್ರುಗಳನ್ನು ಗೋಳೊಯ್ಕೊಳ್ಳೋದನ್ನು, ಅವರನ್ನು ಹಿಂಸೆ ಮಾಡ್ಕೊಳ್ಳೋದನ್ನು, ಅದನ್ನೆಲ್ಲ ನೋಡ್ಕೊಳ್ಬಹುದು. ಆದರೆ ಅದು ಯಾವಾಗ ಸಾಧ್ಯ ಆಗ್ತದೆ ಅಂತಂದರೆ, ಒಂದು ನೀವು ಮಕ್ಕಳಿಗೆ ಬಡಿಸುವ ಊಟ ಇದೆಯಲ್ಲ, ಅಂದರೆ ನೀವು ಮಕ್ಕಳಿಗೆ ಮಾಡುವ ಕ್ಲಾಸ್ ಇದೆಯಲ್ಲ, ಅದು ಮಕ್ಕಳಿಗೆ ಏನೋ ಹೊಸತನ ಹೇಳ್ತಾರೆ, ಏನೋ ಹೊಸ ವಿಷಯ ಇರ್ತದೆ, ಏನಾದರೂ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಸಾಧ್ಯ ಆಗಬೇಕು. ಅದರ ಜೊತೆಗೆ ಮಗುವಿನ ತಿಳುವಳಿಕೆಯನ್ನು ವಿಸ್ತರಿಸ್ತದೆ ಅನ್ನುವ ತಿಳುವಳಿಕೆ ಬಂದಾಗ ಖಂಡಿತವಾಗಿಯೂ ಸಬ್ಜೆಕ್ಟ್ ಮೇಲೆ ಕುತೂಹಲ ಇರುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಬೇಕಾದ್ರೆ ನಮಗೆ ನಮ್ಮ ವಿಷಯದ ಮೇಲೆ ಪೂರ್ಣ ತಿಳುವಳಿಕೆ ಇರಬೇಕು. ನಾವು ಹೊಸತನ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು. ಜಗತ್ತಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾನೆ ಮಕ್ಕಳನ್ನು ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅಪ್ಡೇಟ್ ಆಗದೆ ಮಕ್ಕಳನ್ನು ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಒಂದು ಪಠ್ಯವೇ ಒಂದು ಭಗವದ್ಗೀತೆ ಅಲ್ಲ, ನಮಗೆ ಅದರ ಆಚೆಗಿನದನ್ನು ಕೂಡ ನಾವು ಹೇಳುವುದಕ್ಕೆ ಸಾಧ್ಯ ಆಗಬೇಕು ಅನ್ನೋದು
ಬಹಳ ಮುಖ್ಯ. ಎಸ್ ಮೇಡಮ್, ಎಸ್ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡೋದಕ್ಕಿದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ನಮ್ಮ ಅತಿಥಿಗಳು ಹೇಳಿದರು ಸಾಕಷ್ಟು ವಿಚಾರಗಳ ಕುರಿತಾಗಿ. ಶಿಕ್ಷಣ ಅನ್ನುವಂಥದ್ದು ಯಾವ ಕಡೆಗೆ ಸಾಗ್ತಾ ಇದೆ, ಅಥವಾ ಯಾವ ರೀತಿ ಸಾಗಿದರೆ ಒಳ್ಳೆಯದು, ಅಥವಾ ಗುರು ಮತ್ತು ಶಿಷ್ಯರ ಮಧ್ಯೆ ಇರುವಂತಹ ಒಂದು ಬಾಂಧವ್ಯ ಯಾವ ರೀತಿ ಇರಬೇಕು, ಈ ಕುರಿತಾಗಿ ಮಾತನಾಡ್ತಾ ಇದ್ರು. ಇನ್ನೂ ವಿಚಾರದ ಕುರಿತಾಗಿ ಮಾತನಾಡೋದಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶಿಕ್ಷಕರ ದಿನಾಚರಣೆ. ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಕೂಡ ಭಾಗವಹಿಸಿದ್ದಾರೆ, ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡಿದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಕೂಡ ಸ್ವಾಗತ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೇಡಮ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಎಲ್ಲೋ ಒಂದು ಕಡೆ ಈಗಿನ ಒಂದು ಹಂತದಲ್ಲಿ ಶಿಕ್ಷಣ ಅನ್ನುವಂಥದ್ದು ಸ್ಪರ್ಧೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಸಾಕಷ್ಟು ಸ್ಪರ್ಧೆ ಅನ್ನುವಂಥದ್ದು ಕೂಡ ಇದೆ. ಇದರ ಮೂಲಕ ಮಕ್ಕಳ ಮೇಲೆ ಒತ್ತಡವನ್ನು ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಕಾಂಪಿಟೇಷನ್ ಹಿಂದೆ ಹೋಗಿ ಆ ಹಿಂದಿನ ಕಾಲದಲ್ಲಿ ಇದ್ದಂತಹ ಶಿಕ್ಷಣದ ಅಂದ ಚಂದವನ್ನು ನಾವು ಕಳೆದುಕೊಳ್ತಾ ಇದ್ದೀವಾ, ಅಥವಾ ಮೌಲ್ಯಾಧಾರಿತ ಶಿಕ್ಷಣವನ್ನು ಕಳೆದುಕೊಳ್ತಾ ಇದ್ದೀವಾ ಅನ್ನುವಂಥ ಭಯ ಕೂಡ ಕಾಡ್ತಾ ಇದೆ. ಈ ಕುರಿತಾಗಿ ಏನು ಹೇಳ್ತೀರಾ? ಆಗಲೇ ಹೇಳಿದೆ ಅಲ್ಲ, ಇವತ್ತು ಕಾಲ ಏನಾಗಿದೆ ಅಂತಂದರೆ ಎಲ್ಲ ಮಾತಾ ಪಿತೃಗಳು ಆರ್ಥಿಕತೆಯ ಆಕಾಶದ ಕಡೆಗೆ ಕೈಚಾಚಿ ನಿಂತ ತಂದೆ ತಾಯಿಗಳ ಕಾಲ ಇದು. ಆಯ್ಕೆ ಮಗುವಿನ ಕೈಯಲ್ಲಿಲ್ಲ, ಆಯ್ಕೆ ತಂದೆ ತಾಯಿಗಳ ಕೈಯಲ್ಲಿದೆ. ಮಗು ಏನನ್ನು ಕಲೀಲಿಕ್ಕೆ ಬಯಸ್ತದೆ ಅದನ್ನು ಕಲಿಸುವುದಕ್ಕಿಂತ ನಮಗೆ, ಯಾಕೆಂದರೆ ನಾವೆಲ್ಲ ಸಣ್ಣವರಿರುವಾಗ ನಮ್ಮ ತಲೆಮಾರಿಗಾಗುವಾಗ ನಾವು 5-6 ಮಕ್ಕಳಿರ್ತೇವೆ. ಒಬ್ಬನಲ್ಲದಿದ್ದರೆ ಒಬ್ಬನು ಓದ್ತಾನೆ, ಯಾವುದೋ ಕ್ಷೇತ್ರಗಳಿಗೆ ಹೋಗ್ತಾನೆ ಅನ್ನೋ ನಿರೀಕ್ಷೆ ಇಲ್ಲದೆ ಅವರು ಸಾಮಾನ್ಯ ಶಿಕ್ಷಣ, ಎಲ್ಲರೂ ಹೋಗುವಂತಹ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಒಂದೇ ರೀತಿಯಾದಂತಹ ಶಿಕ್ಷಣ. ಆದರೆ ಇವತ್ತು ವ್ಯವಸ್ಥೆ ಏನಿದೆ, ಒಂದು ಕಡೆ CBSE ಇದೆ, ಇನ್ನೊಂದು ಕಡೆ ICSE ಇದೆ, ಮತ್ತೊಂದು ಕಡೆ NCERT ಇದೆ, ಒಂದು ಕಡೆ ಕನ್ನಡ ಮೀಡಿಯಂ ಇದೆ, ಇಂಗ್ಲಿಷ್ ಮೀಡಿಯಂ ಇದೆ. ಈ ಎಲ್ಲ ಸಂಕೀರ್ಣತೆಯ ಮಧ್ಯೆ ಮಗುವನ್ನು 4 ಅಕ್ಷರ ಇಂಗ್ಲಿಷ್ ಮಾತಾಡಿದ ಕೂಡಲೇ ಅದನ್ನು ಬುದ್ಧಿವಂತರು ಅಂತ ತಿಳ್ಕೊಳ್ಳುವಂತಹ ಕಾಲಮಾನದಲ್ಲಿ ಶಿಕ್ಷಣ ಅನ್ನೋದು ನಿಜವಾದ ಬದುಕಿನ ಕಲಿಕೆ, ನಿಜವಾದ ತಿಳುವಳಿಕೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಬಹಳ ಮುಖ್ಯ ಇದೆ. ಇದನ್ನು ಬಹಳ ವರ್ಷಗಳಿಂದ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಅದರ ವ್ಯವಸ್ಥೆಯ ಒಳಗಡೆ ಅದು ಯಾಕೆಂತಂದರೆ ಮಾಧ್ಯಮದ ಪ್ರಶ್ನೆ ಬಂದಾಗಲೇ ಅದು ಸುಪ್ರೀಂ ಕೋರ್ಟಲ್ಲಿದೆ, ಆಯ್ಕೆ ತಂದೆ ತಾಯಿಗಳಿಗೆ ಬಿಟ್ಟದ್ದು ಅನ್ನೋದನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಇಂಥ ಸಂಕೀರ್ಣ ವ್ಯವಸ್ಥೆಯ ಮಧ್ಯೆ ಶಿಕ್ಷಣವನ್ನು ಅಥವಾ ಶಿಕ್ಷಣ ವ್ಯವಸ್ಥೆಯ ಒಳಗಿನ ಲೋಪದೋಷಗಳನ್ನು ಸರಿಪಡಿಸುವುದಕ್ಕೆ ಒಂದು ಬದ್ಧತೆ ಇರಬೇಕಾಗಿದೆ. ಬಹುಶಃ ಬರಗೂರು ಸಮಿತಿ ಕೊಟ್ಟಂತಹ ಒಂದು ವರದಿಯನ್ನು ಗಮನಿಸಿದರೂ ಕೂಡ ಅದು ಅನುಷ್ಠಾನವೇ ಆಗಲಿಲ್ಲ. ಅಂದರೆ ನಾವು ಯಾವ ಸಮಾನತೆಯ ತತ್ವವನ್ನು ಸಂವಿಧಾನದ ಅಡಿಯಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳ ಮೂಲಕ ಕಲೀಲಿಕ್ಕೆ ಸಾಧ್ಯ ಆಗಿದೆಯೋ, ಅಥವಾ ಅದರ ಮೂಲಕ ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳಿದ ತಕ್ಷಣ ನಮಗೆ ನಾವು ಯಾವುದನ್ನು ಮೌಲ್ಯ ಅಂತ ಮಕ್ಕಳಿಗೆ ಆಗಲೇ ಹೇಳಿದೆಲ್ಲ, ಪ್ರಾಮಾಣಿಕತೆ. ನಾವು ಓದುವಾಗ, ನಾನು ವಿದ್ಯಾರ್ಥಿಯಾಗಿದ್ದಾಗ ನಾನೊಂದು ಸಾಮಾನ್ಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದವಳು. ನಮಗೆ ವಾರದಲ್ಲಿ 1 ದಿನ ನೀತಿ ಪಾಠ ಇತ್ತು, ಸಂಜೆ ದಿನಾಲು 1 ಪೀರಿಯಡ್ ಆಟ ಆಡಲಿಕ್ಕೆ ಗೇಮ್ಸ್ ಇತ್ತು, ಅದರ ಮಧ್ಯದಲ್ಲಿ ಕ್ರಾಫ್ಟ್ ಇತ್ತು, ಚಿತ್ರಗಳನ್ನು ಮಾಡಲಿಕ್ಕೆ ಇರುವಂಥದ್ದಿತ್ತು. ವಾರದಲ್ಲಿ 1 ದಿನ ನಮಗೆ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳಿದ್ವು. ಇವತ್ತು ಹಾಗಲ್ಲ, 7 to 7 ನಾವು ಮಕ್ಕಳನ್ನು ಎಂಗೇಜ್ ಮಾಡಿರ್ತೇವೆ. ಸ್ಪರ್ಧೆ ಮಾತ್ರ ಇದೆ, ಆದರೆ ಸ್ಪರ್ಧೆ ಅಲ್ಲ, ಅದರ ಜೊತೆಗೆ ಆಯ್ಕೆಯೂ ಕೂಡ ಮಗುವಿನ ಆಯ್ಕೆಯೂ ಕೂಡ ಬಹಳ ಮುಖ್ಯ. ಆ ಹಂತದಲ್ಲಿ ಬರೀ ಅಂದರೆ ನಾವು ಅಂಕಗಳಿಕೆಗೆ ಮಾತ್ರ ಮೀಸಲುಗೊಳಿಸಿದರೆ ಅದು ವ್ಯಕ್ತಿತ್ವವನ್ನು ಅರಳಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸ್ಪರ್ಧೆ ಬೇಕು ನಿಜ, ಆದರೆ ಅದು ಸಹಜವಾಗಿ ಇರಬೇಕು, ಅದು ಅಸಹಜವಾಗಿ ಇರಬಾರ್ದು ಅಂತ.
ಮಗುವಿನ ಆಯ್ಕೆ ಇಲ್ಲದೆ ಮಗುವಿಗೆ ಒತ್ತಾಯವಾಗಿ ಆ ವಿಭಾಗಗಳನ್ನು ಆ ಬ್ರಾಂಚ್ಗಳಿಗೆ ಸೇರಿಸಿ ಅವರನ್ನು ಒತ್ತಡ ಹೇರುವಂಥದ್ದು ಕೂಡ ಮಗುವಿಗೆ ಹಿಂಸೆ ಆಗುವುದಕ್ಕೆ ಸಾಧ್ಯ ಇದೆ. ಮತ್ತು ಹೊರಗಿನ ಜಗತ್ತು ತುಂಬ ಆಕರ್ಷಕವಾಗಿ ಕಾಣ್ತದೆ ಮಗುವಿಗೆ. ಒಳಗಿನ ಕ್ಲಾಸ್ ರೂಮಿನ ಒಳಗಿನ ಅದೇ ಸಬ್ಜೆಕ್ಟ್ಗಳು ಅದೇ ಬೋರ್ ಹಿಡಿಸ್ತದೆ ಅಂತ ಅನ್ನುವಾಗ ಹೊರಗೆ ಕಾಣುವ ಜಗತ್ತು ಬಹಳ ಆಕರ್ಷಕವಾಗಿ ಕಾಣ್ತದೆ. ಅದು ಮಾಲ್ನ ಒಳಗಿನ ಜಗತ್ತಿರ್ಬೋದು, ಅಥವಾ ಫೇಸ್ಬುಕ್ಕಿನ ಜಗತ್ತಿರ್ಬೋದು, ವಾಟ್ಸಪ್ಪಿನ ಜಗತ್ತಿರ್ಬೋದು, ಅಥವಾ ಇನ್ಯಾವುದೇ ಜಗತ್ತಿರಬಹುದು ಮಗುವಿಗೆ. ಅದು ಆಕರ್ಷಕವಾಗಿ ಕಾಣ್ತದೆ. ಯಾವುದು ಸತ್ಯ ಯಾವುದು ಭ್ರಮೆ ಅನ್ನೋದನ್ನ ಯಾರು ಹೇಳಬೇಕು? ಅದನ್ನ ಮಗುವಿಗೆ ಹೇಳಬೇಕಾದ ಪ್ರಯತ್ನ ಮಾಡಬೇಕಾದಂಥದ್ದು ಬಹಳ ಮುಖ್ಯ. ಅದು ತಿಳುವಳಿಕೆ ಸಿಗಬೇಕಾಗಿದೆ. ಅದು ತಿಳುವಳಿಕೆ ಸಿಗದೇ ಇದ್ರೆ ಪಡೆದ ಶಿಕ್ಷಣ ಎಂಥ ಪದವಿ ಪಡೆದ್ರೂ ಅದು ವ್ಯರ್ಥ. ಯಾಕಂದ್ರೆ ಶಿಕ್ಷಣ ಅನ್ನೋದು ಬದುಕನ್ನು ಕಲಿಸಬೇಕು, ಬದುಕನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಬೇಕು. ನೀವು ಎಷ್ಟು ಉನ್ನತವಾದ ಶಿಕ್ಷಣವನ್ನು ಪಡೆದಿದ್ದೀರಿ ಅನ್ನೋದರ ಜೊತೆಗೆ ನೀವು ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರಬೇಕು. ನೀವು ಸಮಾಜಮುಖಿಯಾದ ಚಿಂತನೆ ಇದೆಯಾ ನಿಮ್ಮಲ್ಲಿ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರಬೇಕು. ಸಮಾಜಕ್ಕೆ ಏನಾದರೂ ಕೊಡೋದಕ್ಕೆ ಸಾಧ್ಯ ಆಗುವಂತಹ ಚಿಂತನೆ ಇರಬೇಕು. ಅದು ಸಣ್ಣ ಸಣ್ಣ ಹಣತೆಗಳು. ಯಾಕಂದರೆ ನಮ್ಮ ವಿದ್ಯಾರ್ಥಿ ಸಮುದಾಯ ಅನ್ನೋದು ಒಂದು ಸಣ್ಣ ಸಣ್ಣ ಹಣತೆ ಹಚ್ಚುವ ಹಾಗೆ. ನಾವು ಒಂದೊಂದು ಹಣತೆ ಹಚ್ತಾ ಹೋದರೆ ಇಡೀ ಜಗತ್ತು ಬೆಳಗುವುದಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸ್ಪರ್ಧೆ ಅದು ಅಸಹಜ ಆಗಬಾರದು. ಮಗುವಿನ ಆಯ್ಕೆ ಮಗುವಿಗೆ ಇರಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕಂದರೆ ಇವತ್ತು ಯಾಕೆ ಹೀಗಿದೆ ಅಂತಂದರೆ ನಮಗಿರೋದು ಒಂದೇ ಮಗು, ನಮಗಿರೋದು ಎರಡೇ ಮಕ್ಕಳು, ನಮಗಿರುವ ಒಂದೇ ಮಗು, ನಮಗೆ ಮಾಡ್ಲಿಕ್ಕೆ ಆಗದನ್ನು ನಮ್ಮ ಮಕ್ಕಳು ಮಾಡಬೇಕು ಅನ್ನೋ ಆಸೆ ಕೆಲವು ತಂದೆ ತಾಯಿಗಳಿಗಿರ್ತದೆ. ಅಂಥದ್ದು ಆಗಬಾರ್ದು. ಮತ್ತು ಸಾಮಾಜಿಕ ಸ್ಥಾನಮಾನ ಕೂಡ ಇಂಥ ಶಾಲೆಗೆ ಹೋದರೆ ನನ್ನ ಮಗುವಿನ ಸ್ಥಾನಮಾನ ಹೆಚ್ಚಾಗ್ತದೆ, ಇಂಥ ಶಾಲೆಗೆ ಹೋದರೆ ನನ್ನ ಮಗುವಿನ ಸ್ಥಾನಮಾನ ಕಡಿಮೆ ಆಗ್ತದೆ ಅನ್ನೋದಕ್ಕಿಂತ ಮಗು ಏನು ಕಲಿತದೆ, ಮಗು ಏನು ತಿಳಿಯುತ್ತದೆ. ಅಬ್ರಹಾಂ ಲಿಂಕನ್ ಹೇಳಿದ ಮಾತಿದೆ ಅಲ್ಲ, ನನ್ನ ಮಗನಿಗೆ ಹೊಡೆದಾಗ ಅವನು ಪ್ರತಿಕ್ರಿಯೆ ನೀಡುವಂತಹ ಮಾತುಗಳೆಲ್ಲ ಏನಿವೆ ಅಲ್ಲ, ನನಗೆ ಬದುಕುವುದನ್ನು ಕಲಿಸಿ ಅಂತ ಅಬ್ರಹಾಂ ಲಿಂಕನ್ ತನ್ನ ಮಗನಿಗೆ ಶಾಲೆಗೆ ಸೇರಿಸುವಾಗ ಹೇಳ್ತಾನಲ್ಲ, ಅಂತಹ ಒಂದು ಪರಿಪೂರ್ಣ ತಿಳುವಳಿಕೆ ಬಹಳ ನಿಜವಾಗಿ ಬೇಕಾಗಿದೆ ಅನ್ನೋದನ್ನ. ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರಬಾರದು, ಕೇವಲ ಅಂಕ ತೆಗೆದ್ರೆ ಮಾತ್ರ ಬುದ್ಧಿವಂತ, ಇಲ್ಲದಿದ್ರೆ ದಡ್ಡ ಅನ್ನುವಂಥ ಒಂದು ಪಟ್ಟಿಯನ್ನು ನೀಡಬೇಕು. ಯಾಕಂದ್ರೆ ಈಗ ಕಾಲೇಜಲ್ಲಿ NSS ಇದೆ, ಇಕೋ ಕ್ಲಬ್ ಇದೆ, ಕಲ್ಚರಲ್ ಕ್ಲಬ್ ಇದೆ, ಎಲ್ಲ ಸಂಸ್ಥೆಗಳಲ್ಲಿ ಇರ್ತವೆ. ಅದು ಪ್ರೈಮರಿಯಿಂದ ಹಿಡಿದು ಕಾಲೇಜಿನ ಬೇರೆ ಬೇರೆ ಸಂಸ್ಥೆಗಳು ಅಂದರೆ ಸಂಘ ಚಟುವಟಿಕೆಗಳು ಇರ್ತವೆ. ಅದರಲ್ಲಿ ಮಗು ತೊಡಗಿಕೊಳ್ಳುವುದರ ಮೂಲಕ, ಯಾಕಂದರೆ ನಾವು ಮಕ್ಕಳನ್ನ ಎಷ್ಟೋ ನೂರಾರು ಮಕ್ಕಳು, ಸಾವಿರಾರು ಮಕ್ಕಳು ಬರ್ತಾರೆ ಹೋಗ್ತಾರೆ ಕಾಲೇಜಿಗೆ. ಆದರೆ ಯಾವುದೋ ಕೆಲವರು ನೆನಪಿರ್ತಾರೆ. ಯಾಕೆ ಅಂತಂದರೆ ಒಬ್ಬ ಮಗು ಒಂದ್ಸರಿ ಹೇಳಿತು, ಹೆಸರು ಹೇಳಿದಾಗ ನೆನಪಾಗ್ಲಿಲ್ಲ, ಮೇಡಮ್ ನಾನು ಈ ಪಾತ್ರ ಮಾಡಿದವನು, ನಾಟಕದಲ್ಲಿ ಈ ಪಾತ್ರ ಮಾಡಿದವನು ಅಂತ ಹೇಳಿದ ತಕ್ಷಣ ಪಕ್ಕ ನೆನಪಾಗೋದಕ್ಕೆ ಸಾಧ್ಯ. ಅಂದರೆ ಅವರ ಐಡೆಂಟಿಟಿಯನ್ನು, ಅವರ ಟ್ಯಾಲೆಂಟನ್ನು ಆ ಮೂಲಕ ಕಳ್ಕೊಳ್ಳೋದ್ರ ಮೂಲಕ ಒಳ್ಳೆಯ ಒಬ್ಬ ರಂಗನಟನಾಗ್ಬೋದು, ಸಂಗೀತಗಾರನಾಗ್ಬೋದು, ಚಿತ್ರಕಲಾವಿದನಾಗ್ಬೋದು, ಬದುಕೋದಕ್ಕೆ ಆಯ್ಕೆಗಳು ಬೇಕಾದಷ್ಟಿವೆ. ಅಂದರೆ ಬರೀ ನಾವು ವೃತ್ತಿ ಆಧಾರಿತವಾದ ಶಿಕ್ಷಣವನ್ನೇ ಅದನ್ನೇ ಕಾನ್ಸಂಟ್ರೇಟ್ ಮಾಡಿದರೆ ಇವತ್ತು ನಾವು ಏನನ್ನ ಕಾಣ್ತಾ ಇದ್ದೇವೆ ಅದಾಗೋದಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಎಲ್ಲ ಕಡೆ ನೋಡ್ತೀರಿ ನೀವು, ಆರ್ಟ್ಸ್ ಕಾಲೇಜುಗಳು ಮುಚ್ತಾ ಇವೆ, ಕಲಾ ವಿಭಾಗವೇ ಕಾಣೆ ಆಗ್ತಾ ಇದೆ. ಅದರ ಮಧ್ಯೆ ನಾವು ಕಲಾ ವಿಭಾಗದ ಬಗ್ಗೆ ಮಾತಾಡಬೇಕಾದಂತಹ ಅವಶ್ಯಕತೆ ಬಹಳ ಮುಖ್ಯ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಬರೀ ದುಡ್ಡು ಮಾಡಲಿಕ್ಕೆ ಯಾವುದು ಸುಲಭದ ಶಿಕ್ಷಣ ಅನ್ನೋದು ಮುಖ್ಯ ಅಲ್ಲ, ಒಳ್ಳೆಯ ರೀತಿ ಬದುಕಲಿಕ್ಕೆ ಯಾವುದು ಸರಿಯಾದ ಶಿಕ್ಷಣ ಕ್ರಮ ಅನ್ನೋದನ್ನು ನಾವು ಕಲಿಸಬೇಕಾದ ಅವಶ್ಯಕತೆ ಬಹಳ ಇದೆ. ಅದು ಬರೀ ಮಗುವಿನ ಜವಾಬ್ದಾರಿ ಅಲ್ಲ, ಅದು ಸಮಾಜದ ಜವಾಬ್ದಾರಿ, ಸಂಸ್ಥೆಯ ಜವಾಬ್ದಾರಿ, ಸಮುದಾಯದ ಜವಾಬ್ದಾರಿ, ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಎಲ್ಲರ ಜವಾಬ್ದಾರಿಯೂ ಇದೆ ಅದರಲ್ಲಿ. ಯಾಕಂದರೆ ನಾವೇನನ್ನು ಮಗುವಿಗೆ ಬಡಿಸ್ತೇವೆ ಅದು ಅದನ್ನು ತಿಂತದೆ. ನಾವು ಕೊಡುವ ಊಟವೇ ಸರಿ ಇಲ್ಲ ಅಂತಂದರೆ ಅದರಿಂದ ಬರುವ ಪ್ರತಿಕ್ರಿಯೆ ಬೇರೆ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇರ್ತದಲ್ಲ, ಅದನ್ನು ನಾವು ಗಮನಿಸ್ಕೊಳ್ಬೇಕಾದದ್ದು ಬಹಳ ಮುಖ್ಯ. ಮೇಡಮ್, ಎಲ್ಲೋ ಒಂದು ಕಡೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳ ಸಂಖ್ಯೆ ಅನ್ನುವಂಥದ್ದು ಕಮ್ಮಿ ಆಗ್ತಾ ಇದೆ, ನಿರಂತರವಾಗಿ ಕೇಳಿ ಬರ್ತಾ ಇರುವಂತಹ ಒಂದು ದೂರಿದು. ಸೊ ನೀವು ಕೂಡ ಒಬ್ಬ ಸರ್ಕಾರಿ ಶಿಕ್ಷಕಿ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಇದಕ್ಕೆ ಕಾರಣ ಏನು ಅಂತ? ಆಗಲೇ ಹೇಳಿದೆ ಅಲ್ಲ, ಅಸಮಾನ ಸ್ಪರ್ಧೆ ಅನ್ನೋದು ಒಂದು ಕಾರಣ, ಮತ್ತು ಸಮಾಜದ ಮನಸ್ಥಿತಿ ಅನ್ನೋದು ಇನ್ನೊಂದು ಕಾರಣ. ಒಂದು ಭಾವನೆ ವ್ಯಕ್ತವಾಗಿದೆ ಈಗಾಗಲೇ. ಅಂದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲವೂ ಉಚಿತವಾಗಿ ಸಿಗ್ತದೆ, ಗುಣಮಟ್ಟದ ಶಿಕ್ಷಣ ಇದೆ, ಒಳ್ಳೆಯ ಕಟ್ಟಡ ಇದೆ, ಒಳ್ಳೆಯ ವ್ಯವಸ್ಥೆ ಇದೆ, ಎಲ್ಲ ಹೌದು. ಆದರೂ
ಶಿಕ್ಷಣ ಅಂತಂದರೆ ಮಕ್ಕಳಲ್ಲಿ ತಿಳಿಯುವಂತಹ ತಿಳುವಳಿಕೆಗಳಿದೆ ಅಲ್ಲ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಗಮನಿಸುವಾಗ ನಾವು ಅಲ್ಲಿ ಅಸಮಾನ ಸ್ಪರ್ಧೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಸ್ಟಾಫ್ ಇರ್ತಾರೆ, ನೀವು ಹೇಳ್ಬೋದು ಪ್ರೈಮರಿಗಳಲ್ಲಿ ರೇಷಿಯೋಗಳಲ್ಲಿ ಕಡಿಮೆ ಇರ್ತದೆ ಅಂತ ಹೇಳಿ ಸರ್ಕಾರದ ನಿಯಮಗಳು. ಆದರೂ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ತರಗತಿಗೆ ಒಂದು ಶಿಕ್ಷಕಿ ಇದ್ದು ಶಿಕ್ಷಣವನ್ನು ಪಡೆದ್ರೆ, ಅದರ ಮೂಲಕ ಹೈಸ್ಕೂಲಿಗೆ ಬಂದಾಗ ಅಲ್ಲಿ ಬೇಕಾದಷ್ಟು ಸ್ಟಾಫ್ಗಳು ಇದ್ದಾರೆ, ಮತ್ತು ಕಾಲೇಜಿಗೆ ಬಂದಾಗ ಕಾಲೇಜಲ್ಲಿ ಎಲ್ಲ ರೀತಿಯಾದಂಥ ಸಬ್ಜೆಕ್ಟ್ನ ಲೆಕ್ಚರರ್ಸ್ ಇರ್ತಾರೆ. ಅದು ಇಲ್ಲ ಇದ್ರೆ ವ್ಯವಸ್ಥೆ ಮಾಡ್ತಾರೆ, ಡೆಪ್ಯುಟೇಷನು ಗೆಸ್ಟ್ ಲೆಕ್ಚರು ಏನು ಮಾಡ್ತಾರೆ. ಎಲ್ಲ ರೀತಿ ವ್ಯವಸ್ಥೆ ಇದ್ದು ನಮ್ಮ ಮನಸ್ಥಿತಿ ಏನು ಅಂತಂದರೆ, ಕಡಿಮೆ ಶುಲ್ಕ ಕೊಟ್ಟು ಹೋಗುವ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಕಡಿಮೆ, ಅತ್ಯಂತ ಹೆಚ್ಚು ಫೀಸ್ ಕೊಟ್ಟು ಹೋಗುವ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಅತ್ಯಂತ ಹೆಚ್ಚು ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. ಅದು ಮೊದಲನೇ ಬಾರಿಗೆ ಹೋಗಬೇಕು ಅಂತ ಅನ್ನುವಂಥದ್ದು ಒಂದು. ಇನ್ನೊಂದು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಬರುವ ಮಕ್ಕಳು ಯಾರು, ಅವರ ಫೀಡ್ಬ್ಯಾಕ್ ಯಾರು ಅಂತ ಕೇಳಿದರೆ ಹೆಚ್ಚಾಗಿ ಬಡವರ ಮಕ್ಕಳು, ಅವಕಾಶ ವಂಚಿತರಾದವರ ಮಕ್ಕಳು, ಅಸಹಾಯಕರ ಮಕ್ಕಳು. ನನ್ನ ವಿದ್ಯಾರ್ಥಿನಿಯೊಬ್ಬಳು ನನಗೆ ನೆನಪಿದೆ, ಅವರು ವಲಸೆ ಕಾರ್ಮಿಕರ ಮಕ್ಕಳು, ಟೆಂಟಲ್ಲಿ ಇದ್ದು ಆಮೇಲೆ ಅವರು ಬಾಡಿಗೆ ಮನೆಗೆ ಶಿಫ್ಟ್ ಆದರು. ಸಣ್ಣದಿರುವಾಗ ಅವಳು ಪ್ರೈಮರಿಗೆ ಹೋಗುವಾಗ ಟೆಂಟಲ್ಲಿದ್ದು ಸ್ಕೂಲಿಗೆ ಹೋಗ್ತಾ ಇದ್ಲು ಅಂತ ಹೇಳ್ತಾರೆ. ಇವತ್ತು ಅವಳೊಬ್ಬಳು ಒಳ್ಳೆಯ ಶಿಕ್ಷಕಿಯಾಗಿದ್ದಾಳೆ. ಅಂದರೆ ಅಂತಹ ಅವಕಾಶ ವಂಚಿತರಾದ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯುವುದಕ್ಕೆ ಸರ್ಕಾರಲ್ಲಿ ಇರುವ ಮಿನಿಮಮ್ ಫೀಸ್ಗಳು, ಒಂದು ಕಾಲೇಜು ಇನ್ನಲ್ಲಿ ಮಕ್ಕಳಿಗೆ ಇರುವುದು 225 ರೂಪಾಯಿ ಫೀಸ್, ಹುಡುಗಿಯರಿಗೆ ಎಲ್ಲವೂ ಉಚಿತವಾಗಿ ಸಿಗ್ತದೆ. ಹಾಗಿದ್ರೂ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೊರತೆ ಇದೆ, ಗುಣಮಟ್ಟಕ್ಕೆ ಕೊರತೆ ಇಲ್ಲ. ಆದರೆ ನಮ್ಮ ಮನೋಧರ್ಮ ಬದಲಾಗದೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಒಂದು ಸಮುದಾಯದ ಮನೋಧರ್ಮ ಬದಲಾಗಬೇಕು, ಪೋಷಕರ ಮನೋಧರ್ಮ, ಹೆತ್ತವರ ಮನೋಧರ್ಮ ಬದಲಾಗಬೇಕು, ಮತ್ತು ವಿದ್ಯಾರ್ಥಿಗಳ ಮನೋಧರ್ಮ ಬದಲಾಗಬೇಕು. ಒಂದು ಕಾಲೇಜು ಅಥವಾ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಅದು ಬರೀ ಕಟ್ಟಡ ಅಲ್ಲ, ಕಟ್ಟಡ ಮಲ್ಟಿ ಸ್ಟೋರ್ಡ್ ಕಟ್ಟಡವೋ ಅಥವಾ ದೊಡ್ಡ ಕಟ್ಟಡವೋ ಅಲ್ಲ. ಅದರ ಜೊತೆಗೆ ಸುವ್ಯವಸ್ಥಿತವಾಗಿ ಶಿಕ್ಷಣವನ್ನು, ಎಜುಕೇಷನನ್ನು ನೀಡುವಂಥದ್ದು, ಯಾವ ರೀತಿ ಕಲಿಕೆಯನ್ನು ಕೊಡ್ತೇವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ಆ ನೆಲೆಯಲ್ಲಿ ಸಮಾಜದ ಮನಸ್ಥಿತಿಯೇ ಅದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಅನ್ನಿಸ್ತದೆ. ಅಂತೂ ಬಹಳ ದೊಡ್ಡ ಕಾರಣ ಇಂಗ್ಲೀಷಿನ ವ್ಯಾಮೋಹ. ತಿಳುವಳಿಕೆ ಅನ್ನೋದು ನಮಗೆ ಯಾವುದರಲ್ಲಿ ಬರಬೇಕು, ಅದು ನಮಗೆ ಮೊದಲು ತಿಳ್ಕೊಂಡಿರಬೇಕು. ಇವತ್ತಿನ ವಿದ್ಯಾರ್ಥಿಗಳನ್ನು ನಾವು ಗಮನಿಸಿದರೆ ಕೆಲವೊಮ್ಮೆ ತುಂಬ ಹತಾಶೆ ಆಗುವಂಥ ಸಂದರ್ಭ ಕೂಡ ಇರ್ತದೆ. ಈ ಮಾಧ್ಯಮದ ಪ್ರಶ್ನೆಯಿಂದಾಗಿ ಎಷ್ಟೋ ಸಾರಿ ವಿದ್ಯಾರ್ಥಿಗಳಿಗೆ ಅತ್ತ ಕನ್ನಡವೂ ಬರುವುದಿಲ್ಲ, ಇತ್ತ ಇಂಗ್ಲೀಷು ಬರುವುದಿಲ್ಲ. ಏನೋ ಒಂದು ರೀತಿ ಭಾಷೆಯನ್ನೇ ಅವರು ಕಲಿಯದೇ ಹೋದರೆ ಅವರಿಗೆ ವಿಷಯವನ್ನು ಹೇಗೆ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಬಹಳ ಮೂಲಭೂತವಾಗಿ ನಾವು ಕಲಿಸಬೇಕಾದದ್ದು ಮಗುವಿಗೆ ತನ್ನ ಅಭಿಪ್ರಾಯಗಳನ್ನು, ತನ್ನ ಭಾವನೆಗಳನ್ನು, ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸಮರ್ಥವಾದ ಭಾಷೆಯನ್ನು ಮಗುವಿಗೆ ಕಲಿಸಬೇಕು. ಒಂದು ಕನ್ನಡವನ್ನೇ ನಾವು ಸರಿಯಾಗಿ ಕಲಿಸಲಿಲ್ಲ ಅಥವಾ ಇಂಗ್ಲೀಷನ್ನೇ ನಾವು ಸರಿಯಾಗಿ ಕಲಿಸಲಿಲ್ಲ, ಅದು ಎರಡನ್ನೂ ಕಲಿಸದೇ ಇದ್ದಾಗ ಮಗು ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸಿ. ಯಾಕೆಂದರೆ ಎಷ್ಟೋ ಸಾರಿ ಸ್ಪರ್ಧೆಗಳಲ್ಲಿ ನೋಡ್ತೇವೆ ನಾವು, ಸಂಘಟನೆಯಲ್ಲಿ ಇರೋದ್ರಿಂದ ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡುವಾಗ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಗೂಗಲಿಂದ ಡೌನ್ಲೋಡ್ ಮಾಡ್ತಾರೆ, ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಾರೆ, ಕೊಡ್ತಾರೆ. ಅದೇ ನಾವೆಲ್ಲ ಸಣ್ಣವರಿರುವಾಗ, ನಮಗೆ ನಾನು ಪ್ರೈಮರಿ ಸ್ಕೂಲಲ್ಲಿರುವಾಗ ಮಕ್ಕಳ ಕೈ ಬರಹದ ಪತ್ರಿಕೆ ಅಂತ ಇತ್ತು. ಅದರಲ್ಲಿ ನೀಟಾಗಿ ಬರೆಯುವುದು ಕೂಡ ಬಹಳ ಮುಖ್ಯ ಆಗಿತ್ತು. ಆಗ ಕಾಪಿ ಬರೆಸ್ತಾ ಇದ್ರು, ನಮ್ಮಲ್ಲಿ ಬರೆಯದೇ ಇದ್ರೆ ಕೈಗೆ ಪೆಟ್ಟು ಕೊಡ್ತಾ ಇದ್ರು. ಹೌದು, ಅದರ ಜೊತೆಗೆ ಆ ಕೈ ಬರಹದ ಪತ್ರಿಕೆಯಲ್ಲಿ ನಾವು ಕೇಳಿದ ಅನುಭವ, ಕೇಳಿದ ಅಜ್ಜಿಕತೆಯೋ ಅಥವಾ ನಮ್ಮ ಅನುಭವಗಳನ್ನು, ಒಂದು ಸಣ್ಣ ಕಥೆಯನ್ನು ಬರೀಲಿಕ್ಕೆ ಆರಂಭ ಮಾಡಿದ್ದೆ ನಾವು ಅಲ್ಲಿ ಅಂತ. ನಮ್ಮ ಬರವಣಿಗೆಯ ಮೊದಲ ಹೆಜ್ಜೆಗಳೇ ಅಲ್ಲೇ ಆರಂಭ ಆದದ್ದು, ಪ್ರೈಮರಿಯಲ್ಲಿ. ಅಂದ್ರೆ ನಮ್ಮನ್ನ ಬರ್ಸಿದ್ದಾರೆ, ಅಂದ್ರೆ ಅದು ಕೂಡ ಕಲಿಕೆಯ ಒಂದು ಭಾಗ. ಒಬ್ಬ ಚಿತ್ರ ಮಾಡೋನಿಗೆ ಒಳ್ಳೆ ಚಿತ್ರ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅದನ್ನು ಬಹಳ ಚೆನ್ನಾಗಿ, ಅಂದ್ರೆ ನಮ್ಗೆ ಒಬ್ರು ಹೆಡ್ ಮಾಸ್ಟರ್ ಇದ್ರು, ಜಯರಾಮ್ ರಾಯರು ಅಂತ. ಅವ್ರು ಆ ಪುಸ್ತಕವನ್ನು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ಅಂತಂದ್ರೆ, ಅದರಲ್ಲಿ ಒಂದು ಚಿತ್ರ ಇತ್ತು, ಒಂದು ಹೆಸರಿತ್ತು, ಅದನ್ನೆಲ್ಲ ಮಕ್ಕಳ ಕೈಯಲ್ಲೇ ಬರ್ಸಿದ್ರು ಅವರು.
ಅದು ಒಂದು ಪ್ರಿಸರ್ವ್ ಆಗಿ, ನಾನು ಉಪನ್ಯಾಸಕಿಯಾಗಿ ಹಳೆಂಗಡಿಯಲ್ಲಿದ್ದಾಗ ನಮ್ಮಲ್ಲಿ ಕ್ಲಾಸ್ ವೈಸ್ ಮ್ಯಾಗಝಿನ್ ಮಾಡ್ತಾ ಇದ್ವಿ ನಾವು. ಆಗ ಅದನ್ನು ಮುಂದುವರಿಸಿದೆ ನಾನು. ಎಷ್ಟೋ ಮಂದಿ ಮಕ್ಕಳು ಇವತ್ತು ಸ್ಟೇಜಿಗೆ ಬಂದು ಮಾತಾಡೋದಕ್ಕೆ ಅಥವಾ ಬರೆಯುವುದಕ್ಕೆ ತುಂಬ ಆಕ್ಟಿವ್ ಆಗಿರೋದಕ್ಕೆ ಎಷ್ಟೋ ಜನ ಕಾರಣ ಆಗಿದೆ ಅದು ಅನ್ನೋದನ್ನು ಬಹಳ ಮುಖ್ಯ ಮಾತು. ಎಸ್ ಮೇಡಮ್, ಎಸ್. ಈ ಕುರಿತಾಗಿ ಸಾಕಷ್ಟು ಮಾತನಾಡೋದಕ್ಕೆ ಬಾಕಿ ಇದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಸಮಾಜದ ಮನಸ್ಥಿತಿ ಇದಕ್ಕೆ ಕಾರಣನೋ ಅಥವಾ ಈಗಿರುವಂತಹ ಆಧುನಿಕ ವ್ಯವಸ್ಥೆ ಅನ್ನುವಂಥದ್ದು ಕಾರಣನೋ? ಈ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಇನ್ನೂ ಕೂಡ ಸಾಕಷ್ಟು ವಿಚಾರದ ಕುರಿತಾಗಿ ಮಾತನಾಡೋದಕ್ಕೆ ಬಾಕಿ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಜ್ಯೋತಿ ಮೇಡಮ್ ಅವರು ಸಾಕಷ್ಟು ವಿಚಾರಗಳ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ತಮ್ಮ ಒಂದು ಜೀವನದ ಅನುಭವವನ್ನು ಕೂಡ ಹಂಚಿಕೊಳ್ತಾ ಇದ್ರು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೇಡಮ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರುವಂಥ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಈ ಕುರಿತಾಗಿ ತಾವು ಮಾತನಾಡ್ತಾ ಇದ್ರಿ. ಆದರೆ ಎಲ್ಲೋ ಒಂದು ಕಡೆ ಈ ವಿಚಾರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಕೆಲವು ಸಂಘಟನೆಗಳು ಕೂಡ ಮಾಡ್ತಾ ಇದೆ. ಸರ್ಕಾರ ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಗಳು ಕಮ್ಮಿ ಆಗ್ತಾ ಇದೆ, ಸರಿಯಾದ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅನ್ನುವಂಥ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತಾಗಿ ಏನು ಹೇಳ್ತೀರಾ? ಸರ್ಕಾರಿ ಶಾಲೆಗಳಲ್ಲಿ ಈಗ ಬೇಕಾದಷ್ಟು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ನಡೀತವೆ. ವ್ಯವಸ್ಥೆ ಇಲ್ಲ ಅಂತ ಹೇಳುವಂಥದ್ದು ಅದು ತಪ್ಪು ಮಾಹಿತಿ ಅಂತ ನನಗಂತೂ ಅನಿಸ್ತದೆ. ಯಾಕಂದರೆ ನಾನು ಸರ್ವಿಸ್ ಮಾಡಿದ ಸಂಸ್ಥೆಗಳನ್ನು ಗಮನಿಸಿದರೆ ಅಥವಾ ನನ್ನ ಸುತ್ತಮುತ್ತಲಿನ ಸರ್ಕಾರಿ ಸಂಸ್ಥೆಗಳನ್ನು ಗಮನಿಸಿದರೆ ಮೂಲಭೂತ ಅವಶ್ಯಕತೆಗಳನ್ನು ಸರ್ಕಾರ ಕೊಡ್ತದೆ. ಅದು ಸರ್ಕಾರದಿಂದ ಬರುವುದಕ್ಕೆ ವಿಳಂಬ ಆದರೂ ಬೇರೆ ಬೇರೆ ಸಂಘಟನೆಗಳ ಮೂಲಕ ಅದನ್ನು ಪಡೆಯುವಂಥ ವ್ಯವಸ್ಥೆಗಳೆಲ್ಲ ಇವೆ. ಅದು ಶೌಚಾಲಯ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ಅಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಂತ ಇರ್ತದೆ, ಕಾಲೇಜು ಅಭಿವೃದ್ಧಿ ಸಮಿತಿ ಅಂತ ಇರ್ತದೆ. ಸಮಿತಿಯವರು ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ವ್ಯವಸ್ಥಿತವಾಗಿ ಅಂದರೆ ಆಧುನಿಕವಾದ ಕಟ್ಟಡಗಳಿಲ್ಲದೇ ಇರಬಹುದು ಸರ್ಕಾರಿ ಶಾಲೆಗಳಲ್ಲಿ, ಆದರೆ ನಿಮಗೆ ಗ್ಲಾಸ್ ಹೌಸ್ಡ್ ಆದಂಥ ಕಟ್ಟಡಗಳಿಲ್ಲದೇ ಇರಬಹುದು. ಆದರೆ ಮೂಲಭೂತವಾಗಿ ಒಂದು ಕ್ಲಾಸ್ ರೂಮಿಗೆ ಏನು ಬೇಕೋ ಅದು ಸರ್ಕಾರಿ ಶಾಲೆಗಳಲ್ಲಿ ಇದೆ. ಅದು ಒಂದು ತಪ್ಪು ಮಾಹಿತಿ ಮತ್ತು ತಪ್ಪು. ಅಂದರೆ ಕೆಲವು ಕಡೆಗಳಲ್ಲಿ ಮಕ್ಕಳಿರ್ತಾರೆ, ಶಿಕ್ಷಕರು ಇರೋದಿಲ್ಲ ಅನ್ನುವಂಥ ದೂರು, ಶಿಕ್ಷಕರಿರ್ತಾರೆ, ಮಕ್ಕಳಿಲ್ಲ, ಸಂಖ್ಯೆ ಕಮ್ಮಿ ಇದೆ ಅನ್ನುವಂಥ ದೂರು. ಈ ಕುರಿತಾಗಿ ಮಕ್ಕಳಿರ್ತಾರೆ, ಶಿಕ್ಷಕರು ಇರೋದಿಲ್ಲ. ಈಗ ನಮ್ಮ ಕಾಲೇಜ್ ವ್ಯವಸ್ಥೆಯನ್ನೇ ನೀವು ಗಮನಿಸಿಕೊಂಡ್ರೆ ನಮ್ಮಲ್ಲಿ ನಿಯೋಜನೆ ಮಾಡ್ತಾರೆ ಲೆಕ್ಚರರ್ಸನ್ನು, ಅಥವಾ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡುವ ಒಂದು ಇದಿದೆ, ನಿಯಮ ಇದೆ. ಅದೆರಡನ್ನ ಮಾಡಿ ಕ್ಲಾಸನ್ನು ಎಂಗೇಜ್ ಮಾಡ್ತಾರೆ. ಹಾಗಾಗಿ ಇನ್ನು ಲೆಕ್ಚರರ್ಸ್ ಇರ್ತಾರೆ, ಸ್ಟೂಡೆಂಟ್ಸ್ ಕಡಿಮೆ ಇದ್ದಾರೆ ಅಂತಂದರೆ ಅವರನ್ನು ಇನ್ನೊಂದು ಸರ್ಕಾರಿ ಕಾಲೇಜುಗಳಿಗೆ ನಿಯೋಜನೆ, ಅಂದರೆ ವಾರದಲ್ಲಿ 3 ದಿನ ಒಂದು ಕಡೆ ಕೆಲಸ ಮಾಡ್ತಾರೆ, ಇನ್ನೊಂದು ದಿನ 3 ದಿನ ಇನ್ನೊಂದು ಕಡೆ ಕೆಲಸ ಮಾಡ್ತಾರೆ. ಅವರು ಫುಲ್ಲಿ ಎಂಗೇಜ್ ಆಗಿರ್ತಾರೆ. ಸುಮ್ಮನೆ ಕಾಲ ಕಳೀಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು. ಮತ್ತು ಅಲ್ಲಿ ಬರುವ ಮಕ್ಕಳು, ನಮಗೆ ಫೀಡ್ಬ್ಯಾಕ್ ಆಗಿ ಬರುವ ಮಕ್ಕಳು ಎಂಥವ್ರು ಅಂತ ನಾವು ಮೊದಲು ತಿಳ್ಕೊಬೇಕು. 95 ಕಟ್ ಆಫ್, 85 ಕಟ್ ಆಫ್ ಅಲ್ಲ. ನಮ್ಮಲ್ಲಿ ಸಪ್ಲಿಮೆಂಟ್ರಿಯಲ್ಲಿ ಬರುವ ಮಕ್ಕಳು ಇರ್ತಾರೆ, ಜಸ್ಟ್ ಪಾಸ್ ಆದ ಮಕ್ಕಳು ಇರ್ತಾರೆ, 2 ವರ್ಷ ಮನೆಯಲ್ಲಿ ಕೂತು ಬಂದ ಮಕ್ಕಳು ಇರ್ತಾರೆ, ಇನ್ಯಾವುದೋ ಕಾರಣಕ್ಕಾಗಿ ಎಲ್ಲೋ ಇದ್ದು ಅಲ್ಲಿಂದ ಬಂದ ಬ್ರೇಕ್ ಆದ ಮಕ್ಕಳು ಇರ್ತಾರೆ. ಅಂದರೆ 30-40% ಅಲ್ಲಿ ಬಂದ ಮಕ್ಕಳನ್ನ ಒಂದು ಒಳ್ಳೆಯ ರಿಸಲ್ಟ್ ಕೊಡೋದಿದೆ ಅಲ್ಲ, ಅಥವಾ ಒಳ್ಳೆಯ ರೀತಿಯಲ್ಲಿ ಅವರನ್ನ ಪಾಸ್ ಮಾಡಿ ಕಳಿಸೋದಿದೆ ಅಲ್ಲ, ಅದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಲೆಕ್ಚರರ್ಸ್ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ, ಮತ್ತು ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದೆ. ಆದ್ರೆ ಕೆಲವು ಕಡೆಗಳಲ್ಲಿ, ಅಂದ್ರೆ ಎಲ್ಲರೂ ಅಂತ ಅಲ್ಲ, ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಾಠವನ್ನ ಮಾಡ್ತಾ ಇರುವಂತ ಪ್ರಾಧ್ಯಾಪಕರಾಗಿರ್ಬೋದು, ಶಿಕ್ಷಕರೇ ಆಗಿರ್ಬೋದು, ಅವರ ಮಕ್ಕಳು ಸಮೇತ ಪ್ರೈವೇಟ್ ಆರ್ಗನೈಸೇಷನ್ಸ್ಗೆ ಹೋಗ್ತಾರೆ ಅಥವಾ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ, ಆ ಶಾಲೆಗಳಿಗೆ ಕಳಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತ?
ಸರ್ಕಾರ ಒಂದು ನಿಯಮ ತರಬಹುದು ಅದನ್ನ. ಬಹುಶಃ ಸರ್ಕಾರ ನಿಯಮ ತಂದ್ರೆ ಸರ್ಕಾರಿ ನೌಕರರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಇನ್ನೂ ಹೆಚ್ಚು ಬೆಳೆಯುವುದಕ್ಕೆ ಬಾಳೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕೇಂದ್ರ ಈಗಾಗಲೇ ಪಬ್ಲಿಕ್ ಸ್ಕೂಲ್ಗಳನ್ನ ಮಾಡಿದ್ದಾರೆ. ಒಂದೇ ಕ್ಯಾಂಪಸ್ ಅಲ್ಲಿ ಇರುವಂತಹ ಪಬ್ಲಿಕ್ ಸ್ಕೂಲ್ಗಳನ್ನ ಮಾಡೋದ್ರಿಂದ ವ್ಯವಸ್ಥಿತವಾಗಿ ಅಲ್ಲಿ ಪ್ರೈಮರಿ ಇರ್ತದೆ, ಹೈಸ್ಕೂಲ್ ಇರ್ತದೆ, ಕಾಲೇಜ್ ಇರ್ತದೆ. 1ನೇಯಿಂದ 12ನೇವರೆಗಿನ ಪೂರ್ಣ ಶಿಕ್ಷಣವನ್ನು ಮುಗಿಸಿ ಮಗು ಹೊರಗೆ ಕ್ಯಾಂಪಸ್ಸಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಅಂಶ. ಇನ್ನೊಂದು ಅವರ ಮಕ್ಕಳನ್ನ ಬೇರೆ ಕಡೆಗೆ ಕಲಿಸ್ತಾರೆ. ಆಗ್ಲೇ ಹೇಳಿದೆಲ್ಲ ಆಯ್ಕೆ ಪಾಲಕರದ್ದು. ಸುಪ್ರೀಂ ಕೋರ್ಟಿಗೂ ಅದಕ್ಕೆ ಏನು ಮಾಡ್ಲಿಕ್ಕಾಗಲಿಲ್ಲ. ಮತ್ತೆ ನೀವು ಏನು ಹೇಳೋದು? ಸರಿ ಮೇಡಮ್, ಈಗ ಹೆಣ್ಣು ಮಕ್ಕಳ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಈಗ ಅಂಕಗಳನ್ನ ಹೆಚ್ಚು ತೆಗೆಯುವಲ್ಲಿ ಹೆಚ್ಚು ಹೆಸರು ಕೇಳಿ ಬರುವಂತದ್ದು ಹೆಣ್ಣು ಮಕ್ಕಳ ಹೆಸರು, ಅವರ ಕ್ಲಾಸಲ್ಲಿ ಹೆಚ್ಚಿನ ರ್ಯಾಂಕ್ ತೆಗೆಯುವಂತದ್ದು ಹೆಣ್ಣು ಮಕ್ಕಳು. ಆದರೆ ಸಾಮಾಜಿಕವಾಗಿ ಅಥವಾ ಈ ಒಂದು ಸಮಾಜಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗೋದಕ್ಕೆ ಸಾಕಷ್ಟು ನಿರ್ಬಂಧನೆಗಳು ಮನೆಯಿಂದ ವ್ಯಕ್ತವಾಗುತ್ತೆ, ಅಥವಾ ಅಂತ ಮಟ್ಟಿನಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಹೆಣ್ಮಕ್ಳು ಮಾಡ್ತಾ ಇಲ್ಲ. ಇದಕ್ಕೆ ಏನಾಗಿರ್ಬೋದು ಕಾರಣ ಅಂತ? ಆಗಿನೊಂದು ಕಾಲದಲ್ಲಿ ಶಿಕ್ಷಣವನ್ನ ಕೊಡುವಂತದ್ದು ದೊಡ್ಡ ತಪ್ಪು ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ಈಗ ಕೆಲಸಕ್ಕೆ ಹೋಗುವಂಥದ್ದು ತಪ್ಪು ಅಥವಾ ಅಂಥದ್ದೊಂದು ಸ್ವಾತಂತ್ರ್ಯವನ್ನ ಕೊಡ್ತಾ ಇಲ್ಲ. ಈ ಕುರಿತಾಗಿ ಏನು ಹೇಳ್ತೀರಾ? ಮಹಿಳಾ ಶಿಕ್ಷಣದ ಬಗ್ಗೆ ನಾವು ತುಂಬಾ ಮಾತಾಡ್ಬೋದು. ಮಂಗಳೂರಲ್ಲಿ ಮಹಿಳಾ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದು ಬಾಸೆಲ್ ಮಿಷನರಿ. ನನಗೆ ನೆನಪಿರೋ ಹಾಗೆ 1839 ಆರಂಭ ಮಾಡಿದ್ದು ಅಂತ ನೆನಪು. ನನಗೆಲ್ಲೋ ಓದಿದ ನೆನಪು, ಈಗ ಪಕ್ಕಾ ನೆನಪು. ಮೊದಲು ಶಾಲೆಗಳನ್ನು ತೆಗೆದಾಗ ಅಲ್ಲಿಗೆ ಬಂದವರು ದಲಿತ ಸಮುದಾಯದ ಜನರಿಗೆ ಅಥವಾ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ. ಬಾಸೆಲ್ ಮಿಷನರಿಯ ಆರ್ಕೈವನ್ನು ನೋಡಿದರೆ ಅಲ್ಲಿ ಯಾವ ಯಾವ ವಯಸ್ಸಿನ ಹೆಣ್ಣು ಮಕ್ಕಳಿದ್ರು ಮತ್ತು ಅಲ್ಲೊಂದು ಭಾವಚಿತ್ರ ಇದೆ ಕೆಲವು, ಮತ್ತು ಅವರು ಹೇಗೆ ಬಂದಿದ್ರು ಅಂತ. ಹೀಗೆ ಹೇಳುವಾಗ ನಾನು ಅಕ್ಷರದವ್ವ ಸಾವಿತ್ರಿಬಾ ಫುಲೆಯನ್ನು ನೆನಪಿಸ್ಲೇಬೇಕು. ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಸಾವಿತ್ರಿಬಾ ಫುಲೆಗೆ ಸಗಣಿ ನೀರು ಎರಚಿದ್ದು, ಆಕೆಯನ್ನ ಅವಮಾನ ಮಾಡಿದ್ದು, ಆದರೂ ಕೂಡ ಆಕೆ ಹೆಣ್ಮಕ್ಳು ಶಾಲೆ ಕಲಿಬೇಕು ಅಂತ ದೊಡ್ಡ ಹೋರಾಟವನ್ನ ಮಾಡಿದವರು. ಹೆಣ್ಣು ಮಕ್ಕಳು ಶಾಲೆಯನ್ನ ಹೊಕ್ಕ ನಂತರ ಅದೀಗ ಒಂದು 3ನೇ 4ನೇ ತಲೆಮಾರಾಗಿರ್ಬೋದು. 19ನೇ ಶತಮಾನದ ಈಚೆಗೆ ಮೊದಲ ದಶಕದಿಂದ ಅಥವಾ 18ನೇ ಶತಮಾನದ ಕೊನೆಯ ಕಾಲಕ್ಕಾಗ್ಬೋದು ಶಿಕ್ಷಣವನ್ನು ಪಡೆದವರು. ಒಬ್ಬರು ಹಿರಿಯರು ಮೊನ್ನೆ ಹೇಳಿದರು, ನನ್ನ ಕಾಲಕ್ಕೆ ನಾನು ಶಾಲೆಗೆ ಹೋಗ್ತೀಯಾ ಅಂತಂದರೆ ನೀನು ಯಾಕೆ ಶಾಲೆಗೆ ಹೋಗಬೇಕು ಅಂತ ಕೇಳಿದವರಿದ್ರು. ಹಾಗಾಗಿ 10ನೇಯನ್ನು ದಾಟೋದಕ್ಕೂ ಕೂಡ ನನಗೆ ಸಾಧ್ಯ ಆಗಲಿಲ್ಲ ಅಂತ. ಇವತ್ತು ಅವರೊಬ್ಬ ಒಳ್ಳೆಯ ಲೇಖಕಿ ಕೂಡ ಆಗಿ ಗುರುತಿಸಿಕೊಂಡಿದ್ದಾರೆ. ಅದರ ನಂತರ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರು. ಅಂದರೆ ಮಹಿಳಾ ಶಿಕ್ಷಣ ಅನ್ನೋದು ಒಂದು ಕಾಲಕ್ಕೆ ಸವಾಲಾಗಿತ್ತದು. ಶಿಕ್ಷಣ ಪಡಿಬಾರ್ದು ಹೆಣ್ಣು ಮಕ್ಕಳು ಅನ್ನೋದಿತ್ತು. ಶಿಕ್ಷಣ ಸಂಸ್ಥೆ ಒಳಗೆ ಬಂದರು ಬಹುಶಃ ಮಿಷನರಿಗಳು, ಇವರ ಕೆಲಸಗಳಿಂದ ಅದೆಲ್ಲ ಸಾಧ್ಯ ಆಯಿತು. ಆದರೆ ಇವತ್ತು ಪಡೆಯುತ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಗಳನ್ನು ನಾವು ಗಮನಿಸಿಕೊಂಡ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಅತ್ಯಂತ ಹೆಚ್ಚಿದೆ. ಶೈಕ್ಷಣಿಕ ದಾಖಲಾತಿಗಳನ್ನು ಗಮನಿಸಿದರೆ ಶಿಕ್ಷಣ ಪಡೆಯುವ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಿದೆ. ಅಂದರೆ ನಾವು ಎಂಥ ಶಿಕ್ಷಣ ಕೊಡ್ತಾ ಇದ್ದೇವೆ ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ. ನಾವು ಹೆಣ್ಣು ಮಕ್ಕಳಿಗೆ ಕೂಡ ಎಂಥ ಶಿಕ್ಷಣವನ್ನು ಕೊಡ್ತೇವೆ? ರೂಸೋ ಒಂದು ಕಡೆ ಹೇಳ್ತಾನೆ, ನೀನು ಹೆಣ್ಣು ಮಕ್ಕಳಿಗೆ ಎಂಥ ಶಿಕ್ಷಣ ಕೊಡಬೇಕು ಅಂತಂದರೆ ಅವರು ದಾಸಿಯರಾಗಿ ಇರುವಂಥ ಒಳ್ಳೆಯ ಹೆಂಡತಿಯಾಗಿ, ಒಳ್ಳೆಯ ಸೊಸೆಯಾಗಿ, ಒಳ್ಳೆಯ ಗೆಳತಿಯಾಗಿ, ಅವ್ರ ಮನೇಲಿ ಒಳ್ಳೆಯ ಮಗಳಾಗಿ ಇರಬೇಕು, ಯಾವುದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಸಮಾನತೆಯ ಹರಿಕಾರನಾದಂಥ ರೂಸೋನೇ ಒಂದು ಕಡೆ ಹೇಳ್ತಾನೆ. ಹಾಗಿರುವಾಗ ಶಿಕ್ಷಣ ಪಡೆದವರು ಕೂಡ ಶಿಕ್ಷಣದ ನಿಜವಾದ ತಿಳುವಳಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು. ಸುಶಿಕ್ಷಿತರಾದವರು ಉದ್ಯೋಗ ಪಡೆಯುವುದಿಲ್ಲ, ಉದ್ಯೋಗ ಪಡೆದವರು ಸ್ವತಂತ್ರರಾಗುವುದಿಲ್ಲ, ಸ್ವಾವಲಂಬನೆಯ ಆಲೋಚನೆಯನ್ನು ಪಡೆಯುವುದಿಲ್ಲ. ಹಾಗಾಗಿ ಸ್ವಾತಂತ್ರ್ಯ, ಸಮಾನತೆ, ಸ್ವಾವಲಂಬನೆ ಮತ್ತು ಸ್ವತಂತ್ರ ಆಲೋಚನೆ, ಸ್ವತಂತ್ರ ವ್ಯಕ್ತಿತ್ವ ಇದನ್ನು ಬೆಳೆಸಿಕೊಳ್ಳುವುದಕ್ಕೆ ಶಿಕ್ಷಣವೂ ಕೂಡ ಕಾರಣ ಆಗಬೇಕು ಅನ್ನೋದು ಒಂದು. ಎಷ್ಟೋ ಸಾರಿ ರ್ಯಾಂಕ್ ಬರ್ತಾರೆ ಮಕ್ಕಳು, ಹೆಣ್ಣು ಮಕ್ಕಳು, ಆದರೆ ಮುಂದೆ ಏನಾದರೂ ಅಂತ ಕೇಳಿದ್ರೆ ಅವರು ಎಲ್ಲೋ ಅಡಿಗೆ ಮನೆಯಲ್ಲಿ ಇರ್ತಾರೆ. ಅಂದರೆ ಅವರಿಗೆ ಅವಕಾಶಗಳನ್ನು ಇನ್ನೂ ಕೂಡ ಒದಗಿಸಿ ಕೊಡಬೇಕಾದಂಥ ಅವಶ್ಯಕತೆ ಖಂಡಿತವಾಗಿ ಕೂಡ ಇದೆ ಅನ್ನೋದು. ಮತ್ತು ಆ ಅವಕಾಶಗಳ ಮೂಲಕ ನಾವು ಬಹಳ ದೊಡ್ಡ ಸ್ಲೋಗನ್ ಹೇಳ್ತೇವೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತೇವೆ. ಆದರೆ ಹಾಗೆ ಹೇಳಿದರೂ ಕೂಡ ನಮಗೆ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಕೊಡುವ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ, ಶಿಕ್ಷಣ ಕ್ರಮದ ಬಗ್ಗೆ, ಅದರ ಜೊತೆಗೆ
ಪಡ್ಕೊಂಡಂತಹ ಹೆಣ್ಣು ಮಕ್ಕಳು, ವಿದ್ಯಾವಂತರಾದ ಹೆಣ್ಣು ಮಕ್ಕಳು ಕೂಡ ಅದನ್ನು ಬಳಸಿಕೊಳ್ಳುವುದರ ಬಗ್ಗೆ, ಈ ಎರಡೂ ರೀತಿಯ ಬೆಳವಣಿಗೆಗಳ ಬಗ್ಗೆ ಕೂಡ ನಾವು ಗಮನಿಸಿಕೊಳ್ಬೇಕಾದಂಥದ್ದು ಬಹಳ ಇದೆ ಅನ್ನೋದನ್ನು. ಅಂದರೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳುವ ನೆಲೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಅದನ್ನು ಯೋಚಿಸಬೇಕಾದಂಥ ಅಂಶ ಬಹಳ ಮುಖ್ಯ ಇದೆ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಅವರು ಇವತ್ತು ಸಾಮಾನ್ಯ ನಾವೆಲ್ಲ ಹೇಳುವಾಗ ಹೇಳ್ತಾರೆ ಮೀಸಲಾತಿ ಈ ಹೆಣ್ಣು ಮಕ್ಕಳಿಗೆ ಇದೆ ಅಂತ. ಇವತ್ತು ಶಿಕ್ಷಕ ವೃತ್ತಿಯನ್ನು ನೀವು ಗಮನಿಸಿಕೊಂಡ್ರೆ ಟೀಚರ್ಸ್ಗಳು ಯಾರಿದ್ದಾರೆ ಹೆಚ್ಚು ಅಂತಂದರೆ ಎಲ್ಲ ಹೆಣ್ಣು ಮಕ್ಕಳೇ. ಹೌದು. ಯಾಕೆ ಟೀಚರ್ಸ್ ಜಾಬ್ ಅನ್ನ ಹೆಚ್ಚು ತಗೋತೀರಿ ಅಂತ ಕೇಳಿದ್ರೆ ಅದು ಸೇಫರ್ ಜಾಬ್ ಅಂತ ಹೇಳ್ತಾರೆ. ಬೆಳಿಗ್ಗೆ ಹೋಗಿ ಸಂಜೆ ಬರುವಂತ ಸೇಫರ್ ಜಾಬ್, ಅದ್ರ ಆಚೆಗೆ ಬೇರೆ ಕೆಲಸಗಳು ಬೇಡ ಅನ್ನೋದು. ಅಂದ್ರೆ ಇಂಜಿನಿಯರಿಂಗ್ ಓದ್ತಾರೆ, ಮೆಡಿಸಿನ್ ಓದ್ತಾರೆ, ಆದ್ರೆ ಹೆಣ್ಮಕ್ಳಿಗೆ ಯಾಕೆ ಇಂಜಿನಿಯರಿಂಗ್, ಹೆಣ್ಮಕ್ಳಿಗೆ ಯಾಕೆ ಮೆಡಿಸಿನ್, ಅಥವಾ ಹೆಣ್ಮಕ್ಳಿಗೆ ಯಾಕೆ ಬೇರೆ ಶಿಕ್ಷಣ? ಅವರು ಏನಿದ್ರು ಸಾಮಾನ್ಯ ತಿಳುವಳಿಕೆಯನ್ನ ಹೊಂದಿ ಸಾಮಾನ್ಯ ಮನೆ ನಡೆಸಲಿಕ್ಕೆ ಸಾಧ್ಯ ಆಗುವ ಒಂದು ಕಾಲಕ್ಕೆ ಇತ್ತು. ಮದುವೆ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳು ಓದಬೇಕು. ಈಗ ಹಾಗಲ್ಲ, ಮದುವೆ ಆಗ್ಲಿಕ್ಕೆ ಬರೀ ಹೆಣ್ಮಕ್ಳು ಓದಿದ್ರೆ ಸಾಕಾಗೋದಿಲ್ಲ, ಅವರಿಗೊಂದು ಕೆಲಸ ಬೇಕು ಅಂತ ಇರ್ತದೆ. ಮದುವೆ ಆಗುವವರೆಗೆ ಕೆಲಸ, ಮದುವೆ ಆದ ನಂತರ ಬೇರೆ ಅಂತ. ಇದು ಅಂದ್ರೆ ಒಂದು ಕಡೆ ಶಿಕ್ಷಣ ಪಡೆದ ಹೆಣ್ಣು ಮಕ್ಕಳಿಗೂ ಒಂದು ರೀತಿಯಾದಂತಹ ಸ್ವಾಭಿಮಾನದ ಸ್ವತಂತ್ರ ಆಲೋಚನೆಯ ವ್ಯಕ್ತಿತ್ವಗಳು ಬೇಕು, ಮತ್ತು ಅವರನ್ನ ಬಾಳಿಸುವಂತಹ ಕುಟುಂಬಗಳು, ಸಮಾಜ, ಸಮುದಾಯವು ಕೂಡ ಹೆಣ್ಮಕ್ಕಳನ್ನ ಒಂದು ಸಮಾನತೆಯ ಮನೋಧರ್ಮದಿಂದ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಮಾತು ಅಂತ. ಎಸ್ ಮೇಡಮ್, ಎಸ್. ಅಂತಿಮವಾಗಿ ಸಾಕಷ್ಟು ವಿಚಾರಗಳ ಕುರಿತಾಗಿ ತಮ್ಮ ಅನುಭವವನ್ನು ತಾವು ಹಂಚಿಕೊಂಡ್ರಿ. ಸುದೀರ್ಘವಾದ ಒಂದು ಪ್ರಯಾಣ ನಿಮ್ಮದು ಕೂಡ. ಇದಲ್ಲದೆ ಒಂದು ಅಂತಿಮವಾದ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಏನಪ್ಪ ಅಂದರೆ, ನೀವು ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿಯನ್ನು ನೋಡಿರ್ತೀರಾ, ಎಲ್ಲೋ ಒಂದು ಕಡೆ ಒಂದು ಜೀವನದಲ್ಲಿ ಏನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ದಡ್ಡ ಅನ್ನುವಂಥ ಒಂದು ಭಾವನೆ ನಿಮ್ಮಲ್ಲೂ ಕೂಡ ಬಂದಿರ್ಬೋದು. ಅಂಥ ವಿದ್ಯಾರ್ಥಿ ಹಲವು ವರ್ಷಗಳು ಕಳೆದ ನಂತರ ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು, ಹೆಸರನ್ನು ಮಾಡಿರುವಂಥದ್ದು, ಇಂಥದ್ದು ಯಾವುದಾದ್ರೂ ಅನುಭವ ಆಗಿದೆಯಾ ನಿಮಗೆ? ಉದಾಹರಣೆ 9th ಅಲ್ಲಿ ಫೇಲ್ ಆದ ಒಬ್ಬ ಹುಡುಗ ಇವತ್ತು ದಾವಣಗೆರೆಯಲ್ಲಿ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾನೆ. ನಾನು ಅವನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಾನು ಹೇಳಿದೆಲ್ಲ 2 ವರ್ಷ ಧರ್ಮಾರ್ಥ ಕಲಿಸಿದೆ ಅಂತ, ಅದರಲ್ಲಿ ಒಬ್ಬ ಹುಡುಗ ಅವನು. ಬಹುಶಃ ನಾನು ಹಳೆಂಗಡಿಯಲ್ಲಿ ಇರುವಾಗಲೂ ಕೂಡ ಪೋಖ್ರಿ ಮಕ್ಕಳು ಅಂತ ಅನಿಸಿಕೊಂಡವರು ಇವತ್ತು ಸಕ್ಸಸರ್ಗಳಾಗಿದ್ದಾರೆ. ಒಂದು ಕಾಲಕ್ಕೆ ಪೋಖ್ರಿ ಮಕ್ಕಳು ಅಂತ ಅನ್ಸ್ಕೊಂಡವ್ರು ಕೂಡ ಸಕ್ಸಸರ್ ಆಗಿದ್ದಾರೆ. ಕ್ವಶನ್ಸ್ ಮಾಡಿದವರು, ನಮ್ಮನ್ನು ಕ್ವಶನ್ಸ್ ಮಾಡಿದವರು ಇವತ್ತು ನಮಗಿಂತ ಎತ್ತರಕ್ಕೆ ಬೆಳೆದಿದ್ದಾರೆ. ಬಹುಶಃ ನಾನು ಆಗಲೇ ಹೇಳಿದೆಲ್ಲ, ನಮ್ಮನ್ನು ನಮ್ಮ ಮಕ್ಕಳು ಬೆಳೆಸಿದ್ರು ಅಂತ. ಅವರು ಕ್ವಶನ್ಸ್ ಮಾಡದೇ ಇದ್ದರೆ, ಅವರು ನಮ್ಮ ಜೊತೆಗೆ ಇಂಟರ್ಯಾಕ್ಟ್ ಮಾಡದೇ ಇದ್ದಿದ್ರೆ ನಾವು ತಿಳಿಯಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಮ್ಮನ್ನು ನಾವು ವಿಸ್ತರಿಸಿಕೊಳ್ಳಿಕ್ಕೆ, ನಮ್ಮ ಓದನ್ನು ವಿಸ್ತರಿಸಿಕೊಳ್ಳಿಕ್ಕೂ ಕೂಡ ಮಕ್ಕಳು ಕೇಳಿದ ಪ್ರಶ್ನೆಗಳಿಗಾಗಿ ಏನೆಲ್ಲ ಹುಡುಕಿಕೊಂಡು ಓದಿಕೊಂಡು ಹೋಗಿ ಕ್ಲಾಸಲ್ಲಿ ಡೌಟ್ಸ್ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದು ಯಾವಾಗ ಸಾಧ್ಯ ಆಗ್ತಾ ಇತ್ತು ಅಂತಂದರೆ ಕ್ಲಾಸ್ ರೂಮ್ ಲೈವ್ಲಿ ಇದ್ದಾಗ ಮಾತ್ರ. ಕ್ಲಾಸ್ ರೂಮಲ್ಲಿ ಮಕ್ಕಳು ನಮ್ಮ ಮಾತುಗಳನ್ನು ಕೇಳ್ತಾರೆ, ಪಾಠ ಕೇಳ್ತಾರೆ, ಇಂಟರಾಕ್ಟ್ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅದು ಸಾಧ್ಯ ಆಗ್ತಾ ಇತ್ತು. ನಮ್ಮನ್ನು ನಾವು ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಬಹುಶಃ ಅಧ್ಯಯನ ಅನ್ನೋದು ಇವತ್ತಿಗೂ ನಿರಂತರವಾಗಿ ಉಳಿಯೋದಕ್ಕೆ ಕಾರಣ ಆದದ್ದೇ ಅದು. ಇವತ್ತಿಗೂ ರಾತ್ರಿ 11-12 ಗಂಟೆ ತನಕ ಕೂತು ಓದದಿದ್ರೆ ನಿದ್ದೆ ಬರೋದಿಲ್ಲ ನನಗೆ. ಅಂದರೆ ಆ ಕಲಿಕೆ ಅನ್ನೋದು ಬದುಕಿನ ಒಂದು ನಿರಂತರ ಭಾಗ ಆಗಿರುವುದಕ್ಕೆ ನಮ್ಮ ವಿದ್ಯಾರ್ಥಿಗಳು ಕೂಡ ಕಾರಣ. ಎಸ್ ಮೇಡಮ್, ಅಂತಿಮವಾಗಿ ಕಾರ್ಯಕ್ರಮದ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಸಂದೇಶವನ್ನು ಕೊಡೋದಾದ್ರೆ ತಾವು ಕೊಡ್ಬೋದು. ಶಿಕ್ಷಕರ ದಿನಾಚರಣೆ ಇವತ್ತು. ಶಿಕ್ಷಕರ ದಿನಾಚರಣೆ ಬಹುಶಃ ಶಿಕ್ಷಕರಾದವರು ಅಥವಾ ಗುರುಗಳ ಸ್ಥಾನದಲ್ಲಿ ನಿಂತವರು, ಮಾರ್ಗದರ್ಶಕರ ಸ್ಥಾನದಲ್ಲಿ ನಿಂತವರು, ಅವರು ತಮ್ಮ ಘನತೆಯನ್ನು, ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತು ಸಮಾಜದ ಘನತೆಯನ್ನು, ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು. ಅದರ ಜೊತೆಗೆ ವಿದ್ಯಾರ್ಥಿಗಳ ಮುಂದೆ ಒಂದೇ ಮನವಿ ಏನು ಅಂತಂದರೆ, ನೀವೆಲ್ಲರೂ ಕೂಡ ನಿಮ್ಮ ಗುರುವನ್ನು ಮೀರುವ ವ್ಯಕ್ತಿತ್ವಗಳನ್ನ ಬೆಳೆಸಿಕೊಳ್ಳಿ. ಬಹುಶಃ ಗುರುವನ್ನ ಮೀರುವುದು ಅಂತಂದ್ರೆ ನಿಮ್ಗೊಂದು ಗುರಿ ಇರಲೇಬೇಕು. ಗುರು ಮತ್ತು ಗುರಿ ಇದ್ದಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಆರೋಗ್ಯಪೂರ್ಣ ಸಮಾಜ ಆಗಬೇಕಾದ್ರೆ ಸಮಾಜ ಸುಶಿಕ್ಷಿತ ಆಗಬೇಕು, ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದರೆ ಸಾಲದು, ಸಮಾಜದಲ್ಲಿ ಆರೋಗ್ಯಪೂರ್ಣ ಚಿಂತನೆಗಳು ಇರುವುದಕ್ಕೆ ಅಂತಹ ಚಿಂತನೆಗಳನ್ನು ಗುರುವಾದವ ನೀಡಬೇಕು. ನೀಡುವುದು ಮಾತ್ರ ಅಲ್ಲ, ಹಾಗೆ ಅವನು ಬಾಳಿ ತೋರಿಸಬೇಕು. ಬಹುಶಃ ಅದು ಎರಡೂ ಕಡೆಯ ಪಯಣ ಆಗಿರೋದ್ರಿಂದ ಆ ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಪ್ರಯತ್ನಗಳನ್ನು ಮಾಡೋಣ. ನಾವು ಹಚ್ಚುವುದು ಹಣತೆ ಮಾತ್ರ. ಹಣತೆ ಅದು ಜಗತ್ತಿನ ಬೆಳಕನ್ನು
ಬೆಳಗಿಸ್ತದೆ ಅಂತ ನಾನಂತೂ ನಂಬಿದ್ದೇನೆ. ಯಾಕೆಂದರೆ ಮನುಷ್ಯಪರವಾದ ಕಾಳಜಿ ಮತ್ತು ಮನುಷ್ಯಪರವಾದ ಪ್ರೀತಿ ಮಾತ್ರ ನಮಗಿರುವಂಥದ್ದು. ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಮಗುವಿನ ಮನಸ್ಸಿಗೆ ಪ್ರಭಾವ ಬೀರುವ ಒಂದು ಮಾತು, ಒಂದು ಚಟುವಟಿಕೆ, ಒಂದು ನಡೆ ಮಗುವಿನ ವ್ಯಕ್ತಿತ್ವವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ, ಮಗುವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಂತಹ ಶಕ್ತಿ ಗುರುವಾದವರಿಗೆ ಇದೆ. ಅಂತಹ ಗುರುಗಳನ್ನು ಕಂಡುಕೊಳ್ಳಿ, ಗುರಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ, ಅಂದರೆ ಸಮುದಾಯಕ್ಕೆ, ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ನಾನೇನು ದೊಡ್ಡ ಹಿರಿಯಳೇನೂ ಅಲ್ಲ, ನನ್ನ ಬದುಕಿನ ಅನುಭವದಿಂದ ನಾನು ಈ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಮೇಡಮ್, ಧನ್ಯವಾದ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕೆ, ಅಪಾರವಾದ ಒಂದು ವಿಚಾರವನ್ನು ಹೇಳಿದ್ದಕ್ಕೆ ಧನ್ಯವಾದ. ವಂದನೆ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಶಿಕ್ಷಣ ಅನ್ನುವಂಥದ್ದು ಕೇವಲ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಗುರು ಅಥವಾ ಶಿಷ್ಯ ಈ ಒಂದು ಬಾಂಧವ್ಯ ಅನ್ನುವಂಥದ್ದು ಅಮೂಲ್ಯವಾದ, ಪವಿತ್ರವಾದ ಬಾಂಧವ್ಯ. ಇದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಮುಂದುವರಿಬೇಕು. ಆ ಒಂದು ಬಾಂಧವ್ಯ ಅನ್ನುವಂಥದ್ದು ಕೂಡ ಬೆಳಿಬೇಕು. ಕಲಿತಿರುವಂಥ ಮಕ್ಕಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರದೆ ಸಾಧನೆಯ ಶಿಖರವನ್ನು ಕೂಡ ಇರಬೇಕು. ತಾವು ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೋ ಅದರಲ್ಲೇ ಸಾಧನೆಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಅಮೂಲ್ಯವಾದ ಸಂದೇಶವನ್ನು ಹೇಳಿದ್ದಾರೆ. ಸೊ ಮತ್ತೆ ವೀಕ್ಷಕರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಅಂತ್ಯ ಮಾಡ್ತಾ ಇದ್ದೇನೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.